ಕೇಳು, ನಿಮ್ಮದು ಕೇಳುವಂಥದ್ದು. ಮನೆಯವರಿಗೆ ಎಷ್ಟು ಒಡವೆ ಉಂಟು, ಎಷ್ಟು ಎಷ್ಟು ಗ್ರಾಮ್ ಒಡವೆ ಉಂಟು, ಅಲ್ಲ ಕೆಲವರದ್ದು ಕೆ ಜಿ ಕೊಟ್ಟರೆ ಇರಲಿ, ಎಷ್ಟು ಉಂಟು, ಎಷ್ಟು ಹಣ ಉಂಟು, ಎಲ್ಲರ ಹತ್ರ ಹೇಳುವುದಿಲ್ಲ. ಕಾನ್ಫಿಡೆನ್ಷಿಯಲ್ ವಿಷಯ ಹೆಂಡತಿ ಹತ್ರ, ಮಗನ ಹತ್ರ, ಮಗಳ ಹತ್ರ ಹೇಳ್ತೇವೆ. ಇಷ್ಟು ಹಣ ಉಂಟು, ಎಫ್ ಡಿ ನಿನ್ನೆ ಅಕೌಂಟಲ್ಲಿ ಇಷ್ಟು ಇಟ್ಟಿದ್ದೇನೆ, ಇದೆಲ್ಲ ಅದು ಮೋಸ್ಟ್ ಕಾನ್ಫಿಡೆನ್ಷಿಯಲ್. ಭಗವಂತ ಇಲ್ಲಿ ಅರ್ಜುನನನ್ನು ಸೆಲೆಕ್ಟ್ ಮಾಡಿದ್ದಾನೆ ಮೋಸ್ಟ್ ಕಾನ್ಫಿಡೆಂಟ್. ಯಾಕೆ? ಯಾರಿಗೂ ಯಾಕೆ ಅರ್ಜುನನನ್ನು ಯಾಕೆ ಸೆಲೆಕ್ಟ್ ಮಾಡಿದ್ದಾನೆ? ಈಗ ನಿಮ್ಗೆ ಎಕ್ಸಾಂಪಲ್ ಕೊಟ್ಟಿದ್ದೇನೆ. ಈಗ ನಿಮ್ಮ ಮನೆಯಲ್ಲಿ ನಿಮ್ಮ ಹಣ, ನಿಮ್ಮ ಬಂಗಾರದ ಬಗ್ಗೆ ನೀವು ಎಲ್ಲ ನನ್ನ ಹತ್ರ ಹೇಳುವುದಿಲ್ಲ, ತಪ್ಪಿ ಕೂಡ ಹೇಳುವುದಿಲ್ಲ, ನೀವು ಹೇಳುವುದಿಲ್ಲ. ಹಾಗಾಗಿ ನೀವು ಯಾರ ಹತ್ರ ಹೇಳ್ತೀರಿ, ಅವ್ರ ಹತ್ರ ಯಾಕೆ ಹೇಳ್ತೀರಿ? ನಂಬಿಕೆ. ಖಾಲಿ ನಂಬಿಕೆ ಮಾತ್ರವ? ಮನೆಯವರು ಹೇಗೆ ಶಿಷ್ಯರು? ಕೃಷ್ಣಂದಲ್ಲ, ನಾನು ಎಕ್ಸಾಂಪಲ್ ಹೇಳಿದ್ದೇನೆ. ಎಸ್, ಹಾಗಾಗಿ ಅರ್ಜುನ ಅಂತ ಒಂದು ವ್ಯಕ್ತಿ ಆದ ಕಾರಣ ಕೃಷ್ಣ ಹೇಳ್ತಾ ಇದ್ದಾನೆ. ಹಾಗಾಗಿ ಅರ್ಜುನನಿಗೆ ಹೇಳ್ತಾ ಇದ್ದಾನೆ, ಇದು ನಮಗೆ ಲಾಭ. ನಾವೀಗ ಕಾನ್ಫಿಡೆನ್ಷಿಯಲ್ ವಿಷಯ ತಿಳಿತಾ ಇದ್ದೇವೆ ಭಗವದ್ಗೀತೆಯಿಂದ. 9ನೇ ಅಧ್ಯಾಯ ತುಂಬಾ ಮುಖ್ಯ, 9th ಚಾಪ್ಟರ್. ಹಾಗಾಗಿ ಈ ಅಧ್ಯಾಯ ನಾವು ತಿಳಿಯಲಿಕ್ಕೆ ಪ್ರಯತ್ನ ಮಾಡುವ. ಎಸ್, ಅವಲೋಕನ ಅಧ್ಯಾಯ 9. ಕೃಷ್ಣನ್ ತನ್ನ ರಹಸ್ಯತಮ ಜ್ಞಾನವನ್ನು ತಿಳಿಸ್ತಾನೆ. ಇದು 1ರಿಂದ 3 ಶ್ಲೋಕ, ಮತ್ತೆ 4ರಿಂದ 10 ರಿಲೇಶನ್ಶಿಪ್ ವಿತ್ ದಿಸ್ ವರ್ಲ್ಡ್, ಮತ್ತೆ 11ರಿಂದ 25 ಡಿಫ್ರೆಂಟ್ ಟೈಪ್ ಆಫ್ ವರ್ಷಿಪರ್ಸ್, ಬೇರೆ ಬೇರೆ ರೀತಿಯ ಪೂಜೆ ಮಾಡುತ್ತಾರೆ. ಮತ್ತೆ 26ರಿಂದ 34 ದಿ ಗ್ಲೋರೀಸ್ ಆಫ್ ಕೃಷ್ಣ ಭಕ್ತಿ. ಇದು ತುಂಬಾ ಇಂಪಾರ್ಟೆಂಟ್ ಶ್ಲೋಕ, ನೋಟ್ ಮಾಡಿ, ಬರೆಯಿರಿ. ಶ್ಲೋಕ 9ನೇ ಅಧ್ಯಾಯದ ಶ್ಲೋಕ 26ರಿಂದ 34 ತುಂಬಾ ಇಂಪಾರ್ಟೆಂಟ್, ಅತಿ ಮುಖ್ಯ. ಮುಖ್ಯ ಅಲ್ಲ, ಅತಿ ಮುಖ್ಯ. ಎಸ್, ಹರೇ ಕೃಷ್ಣ. ಸ್ಟಾರ್ಟ್ ಮಾಡುವ. ಎಲ್ಲರಿಗೂ ಕಾಣ್ತಾ ಉಂಟಲ್ಲ? ಶ್ಲೋಕ 1. ಶ್ರೀ ಭಗವಾನ್ ಉವಾಚ ಇದಂತು ತೇ ಗುಹ್ಯತಮಂ ಪ್ರವಕ್ಷ್ಯಾಮಿ ಅನಸೂಯವೇ ಜ್ಞಾನಂ ವಿಜ್ಞಾನಂ ಸಹಿತಂ ಯಜ್ಞಾತ್ವಾ ಮೋಕ್ಷಸೇ ಅಶುಭಾತ್. ದೇವೋತ್ತಮ ಪರಮೇಶ್ವರನು ಹೀಗೆ ಹೇಳಿದನು, ಪ್ರಿಯ ಅರ್ಜುನನೇ, ನಿನಗೆ ನನ್ನ ವಿಷಯದಲ್ಲಿ ಎಂದೂ ಅಸೂಯೆ ಇಲ್ಲವಾದುದರಿಂದ ನಿನಗೆ ಈ ಗುಹ್ಯತಮ ಜ್ಞಾನವನ್ನು ಸಾಕ್ಷಾತ್ಕಾರವನ್ನು ತಿಳಿಸಿಕೊಡುತ್ತೇನೆ. ಇದನ್ನು ತಿಳಿದು ನೀನು ಐಕ ಬದುಕಿನ ಅಸಂದರ್ಭಗಳಿಂದ ಪಾರಾಗುತ್ತೀವಿ. ಕೃಷ್ಣನ ಬಗ್ಗೆ ತಿಳಿಬೇಕಿದ್ರೆ ಅಸೂಯೆ ಇರಬಾರದು. ಈಗ ನಮ್ಮಲ್ಲಿ ಅಸೂಯೆ ಉಂಟೇ ಇಲ್ವಾ? ಅಸೂಯೆ ಇಲ್ಲದಿದ್ರೆ ನಾವು ವೈಕುಂಠದಲ್ಲಿ ಇರ್ತಿದ್ದೇವೆ. ಇಲ್ಲಿ ಯಾಕಿದ್ದೇವೆ ನಾವು? ಅಸೂಯೆ ಇದ್ದ ಕಾರಣ ನಾವು ಇಲ್ಲಿದ್ದೇವೆ. ನೋಡಿ, ಆಕ್ಚುಲಿ ರೂಪದಿರುವಂಥದ್ದು ಸ್ಪಿರಿಚುವಲ್ ವರ್ಲ್ಡ್ ಅಲ್ಲಿ ಅಂತಂದ್ರೆ ಕೃಷ್ಣ ಇಸ್ ಎಂಜಾಯರ್. ಸೆಂಟ್ರಲ್ಲಿ ಕೃಷ್ಣ, ಹೀಗೆ ಸೆಂಟರ್, ಎಲ್ಲರೂ ಕೃಷ್ಣನಿಗೆ ಸೇವೆ ಮಾಡುವಂಥದ್ದು. ನಮ್ಗೆ ಅಲ್ಲಿ ಎಂತ ಆಯ್ತು ಅಂದ್ರೆ, ನನಗೆ ಸೆಂಟರ್ ಬರ್ಬೇಕಂತ ಆಯ್ತು, ಕೃಷ್ಣ ನಮ್ಮನ್ನು ನೀನು ಹೋಗುವಂತ ಕಳಿಸಿ. ಈಗ ನಮ್ಗೆ ಸೆಂಟರ್ ಬರ್ಬೇಕು, ಯಾಕೆ? ಅಸೂಯೆ, ಕೃಷ್ಣನ ಮೇಲೆ ಅಸೂಯೆ. ನಾವು ಸೆಂಟರ್ ಅಲ್ಲ, ಸೆಂಟರ್ ಕೃಷ್ಣ. ಹಾಗಾಗಿ ಪ್ರಭುಪಾದ ಇರುವಂತದ್ದು ಹಾವು ಕಚ್ಚುವಂಥದ್ದು ಯಾಕೆ? ಹಾವು ಅನ್ನೆಸೆಸರಿ ಕಚ್ಚುವಂಥದ್ದು ಯಾಕೆ?
ಏನು ನೀವೇನು ಮಾಡೋದಿಲ್ಲ ಕಚ್ತಾರೆ. ಅಸೂಯೆ, ಎನ್ವಿಯಸ್ನೆಸ್. ಆದರೆ ಹಾವಿನ ಅಸೂಯೆಯನ್ನು ಹಾವಾಡಿಗಾರ ಇದು ಪಿಂಪಿ ಮಾಡ್ತಾರೆ, ಮಾಡ್ತಾನಲ್ಲ, ಅವನಿಗೆ ನಿಲ್ಲಿಸ್ಬೋದು. ಅವನು ಪಿಂಪಿ ಮಾಡ್ತಾನೆ, ಲಾಸ್ಟಿಗೆ ಹಾವು ಕಂಟ್ರೋಲಿಗೆ ಬರ್ತದೆ. ಆದರೆ ಮನುಷ್ಯರ ಅಸೂಯೆಯನ್ನು ಎಂತೆಂಥ ಪಿಂಪಿ ಮಾಡಿ ನಿಲ್ಲಿಸಿದ್ರೆ ನಿಲ್ಲಿಕೆ ಆಗುದಿಲ್ಲ. ನೀವು ಎಂತೆಂಥ ಪಿಂಪಿ ಮಾಡಿ ಆಗುದಿಲ್ಲ. ಇದು ಸಮಸ್ಯೆ. ಈಗ ಹೇಗಂದ್ರೆ, ಈಗ ಇಬ್ಬರು ತುಂಬಾ ಫ್ರೆಂಡ್ಸ್, ಕ್ಲೋಸ್ ಫ್ರೆಂಡ್ಸ್. ಈಗ ಒಬ್ಬರ ಗಂಡ ಒಂದು ದೊಡ್ಡ ನೆಕ್ಲೆಸ್ ತಂದು ಕೊಡ್ತಾರೆ, ಒಂದು 2.5 ಲಕ್ಷ. ಇಲ್ಲಿ ಸ್ಟಾರ್ಟ್ ಆಗ್ತದೆ, ಉರಿಲಿಕ್ಕೆ ಸ್ಟಾರ್ಟ್ ಆಗ್ತದೆ ಜ್ವಾಲೆ. ಎಂತಂದ್ರೆ ಇದನ್ನು ಹೊಡೆಯುವಂಥದ್ದು, ಇದನ್ನು ಸುಮ್ಮನೆ ಅಂದ್ರೆ ಸಿಟ್ಟು ತೋರಿಸ್ಬೇಕಲ್ಲ. ಸಿಟ್ಟು ಅಂತಂದ್ರೆ ಅದೇ ಅವರು ತೋರಿಸುವಂಥದ್ದು. ನೋಡಿ, ಈ ಗೋಲ್ಡ್, ಇದು ಕಲ್ಲುಂಟು, ಇದು ಉಂಟು, ಒಳಗೆ ಕುದೀತಾ ಇರ್ತದೆ. ಇದು ಫ್ಯಾಕ್ಟ್. ಹಾಗೆ ಖಾಲಿ ಅದು ಮಾತ್ರ ಅಲ್ಲ, ಆಫೀಸಲ್ಲಿ ಒಟ್ಟಿಗೆ ಸೇರ್ತಾರೆ ಇಬ್ಬರು ಜಾಬಿಗೆ. ಒಬ್ಬರಿಗೆ ಪ್ರಮೋಷನ್ ಆಗ್ತದೆ, ಇನ್ನೊಬ್ಬರಿಗೆ ಪ್ರಮೋಷನ್ ಆಗುವುದಿಲ್ಲ. ಒಟ್ಟಿಗೆ ಸೇರಿ ಸೇಮ್ ಸ್ಯಾಲ್ರಿ. ಪ್ರಮೋಷನ್ ಆದ ಕೂಡಲೇ ಅವನಿಗೆ ಡಬಲ್ ಸ್ಯಾಲ್ರಿ ಆಗ್ತದೆ. ಹಾಗೆ ಇವನಿಗೆ ಅಸೂಯೆ ಇಷ್ಟ. ಹೇಗೆಂದ್ರೆ, ಈಗ ನೀವು ನಮ್ಗೆ ಇಕೋ ಕಾರ್, ನಮ್ದು ಪೆಟ್ರೋಲ್, ಇಕೋ ಕಾರಲ್ಲಿ ಇನ್ಬಿಲ್ಟ್ CNG ಬರ್ತದೆ. ಇನ್ಬಿಲ್ಟ್, ನೀವು ಮತ್ತೆ CNG ಆಗ್ಬೇಕಂತಿಲ್ಲ. ಅದೇ ರೀತಿ ಅಸೂಯೆ ಇನ್ಬಿಲ್ಟ್, ಹೋಗುದಿಲ್ಲ. ಅದು ಎಂತೆಂತ ಮಾಡಿದ್ರು ಹೋಗುದಿಲ್ಲ, ಇನ್ಬಿಲ್ಟ್. ಅದು ಹೋಗುವಂಥದ್ದು ಕೃಷ್ಣ ಪ್ರಜ್ಞೆಯಿಂದ ಮಾತ್ರ. ಈಗ ಅರ್ಜುನ ಕೃಷ್ಣನ ಭಕ್ತ, ಡಿವೋಟಿ. ಪ್ರಭುಪಾದ ಹೇಳುವಂಥದ್ದು, ಯಾರು ಭಕ್ತ ಅವನಿಗೆ ಅಸೂಯೆ ಇಲ್ಲ ಅಂತ. ಯಾಕೆ ಭಕ್ತನಿಗೆ ಅಸೂಯೆ ಇಲ್ಲ? ಯಾರು ಹೇಳ್ಬೋದು? ಯಾಕೆ ಭಕ್ತನಿಗೆ ಅಸೂಯೆ ಇಲ್ಲ? ಈಗ ನಿಮ್ಗೆ ಇದಕ್ಕೊಂದು ಸಣ್ಣ ಎಕ್ಸಾಂಪಲ್ ಹೇಳ್ತೇನೆ. ಚೈತನ್ಯ ಶ್ರೀತಾಂತದಲ್ಲಿ ಇವತ್ತು ಬೆಳಿಗ್ಗೆ ನಾನು ಭಾಗವತಂ ಕ್ಲಾಸಲ್ಲಿ ಹೇಳಿದ್ದೇನೆ, ಟೆಂಪಲಲ್ಲಿ. ಈಗ ರಿಪೀಟ್ ಮಾಡ್ತಾ ಇದ್ದೇನೆ. ಚೈತನ್ಯ ಮಹಾಪ್ರಭು ಋತುದ್ವೀಪ ಹತ್ರ ಹೋಗ್ತಾರೆ. ಅಲ್ಲಿ ವಸುದೇವದತ್ತನನ್ನು ಭೇಟಿ ಆಗ್ತಾರೆ. ವಸುದೇವದತ್ತ ಅಂದ್ರೆ ಇನ್ಕಾರ್ನೇಷನ್ ಪ್ರಹ್ಲಾದ್ ಮಹಾರಾಜ್, ಚೈತನ್ಯ ಮಹಾಪ್ರಭು ಅಂದ್ರೆ ಕೃಷ್ಣ. ಹಾಗೆ ಹೋಗುವಾಗ ಅವನ ಹತ್ತಿರ ಹೋಗ್ತಾರೆ. ಹೋಗಿ ಅವನು ಹೇಳ್ತಾನೆ, ವಸುದೇವದತ್ತ, ಮಹಾಪ್ರಭು, ಈ ಇಡೀ ಬ್ರಹ್ಮಾಂಡದ ಎಲ್ಲ ಜೀವಿಗಳ ನೋವನ್ನು ನನಗೆ ಕೊಡು. ರೂಪದಲ್ಲಿ ಕಮೆಂಟ್ಸ್ ಬರೀತಾರೆ ಪೋಪಟಲ್ಲಿ, ಭಾವಾರ್ಥದಲ್ಲಿ. ಜೀಸಸ್ ಕ್ರೈಸ್ಟ್ ಎಂತ ಮಾಡಿದ? ಯಾರು ನನ್ನ ಫಾಲೋವರ್ಸ್ ಅವರದು ಪಾಪ ನನಗೆ ಕೊಡು ಅಂತ ಹೇಳಿದ್ರು. ಬಟ್ ವಸುದೇವ ದತ್ತ is more than Jesus Christ. He is asking all living entities in this universe, ಅವರ ಪಾಪ ನನಗೆ ಕೊಡು ಅಂತ ಹೇಳಿದ್ರು. ರೂಪದಲ್ಲಿ ಮೆನ್ಷನ್ ಮಾಡ್ತಾರೆ, ದಿಸ್ ಈಸ್ ಡಿವೋಟಿ, ಇದು ಭಕ್ತ. ಎಲ್ಲ ಅದಕ್ಕೆ ಚೈತನ್ಯ ಮಹಾಪ್ರಭು ಗ್ರ್ಯಾಂಡ್ ಮಾಡುವಂಥದ್ದು. ಚೈತನ್ಯ ಮಹಾಪ್ರಭು ಹೇಳ್ತಾರೆ, ವಸುದೇವದತ್ತ, ಇವತ್ತಿನಿಂದ ನೀನು ನನ್ನನ್ನು ಯಾರಿಗೆ ಬೇಕಾದ್ರೂ ಮಾರಬಹುದು, ನಾನು ನಿನ್ನ ಆಸ್ತಿ. ಮತ್ತೆ ಸ್ಮೈಲ್ ಮಾಡ್ತಾರೆ ಚೈತನ್ಯ, ಖುಷಿಯಾಗಿ. ಮತ್ತೆ ಹೋಗಿ ಹಗ್ ಮಾಡ್ತಾರೆ ವಸುದೇವದತ್ತನ, ಆಲಿಂಗ. ವಸುದೇವದತ್ತನ ಮೈಯಲ್ಲಿ ಪೂರ್ತಿ ಗಜ್ಜಿ ಇತ್ತು, ಗಜ್ಜಿ ಇದ್ದ ಶರೀರ. ಇಮಿಡಿಯೇಟ್ ಒಳ್ಳೆ ಶರೀರ ಬರ್ತದೆ. ಆ ಒಳ್ಳೆ ಶರೀರ ಬಂದು ಚೈತನ್ಯ, ಈಗ ನಮಗೆ ಸಪೋಸ್ ಆಗಿ ಗಜ್ಜಿ ಇದ್ದ ಶರೀರ, ಒಳ್ಳೆ ಶರೀರ ನಾವು ಎಂದು ಖುಷಿಯಲ್ಲಿ ಹಾರಾಡ್ತೇವೆ. ವಸುದೇವದತ್ತ ಹೇಳುವಂಥದ್ದು, ಮಹಾಪ್ರಭು, ನನಗೆ ಈ ಶರೀರ ಬೇಡ, ಒಳ್ಳೆ ಶರೀರ ಬೇಡ, ನನಗೆ ಹಿಂದಿನ ಗಜ್ಜಿ ಶರೀರ ಬೇಕು.
ಚಂದ್ರಬಾಬು ಕೇಳ್ತಾರೆ, ಯಾಕೆ ವಸುದೇವ ದತ್ತ, ಯಾಕೆ? ಯಾಕೆಂದ್ರೆ ಒಳ್ಳೆ ಶರೀರದಲ್ಲಿ ನನಗೆ ನಿಮ್ಮ ಸ್ಮರಣೆ ಮಾಡ್ಲಿಕ್ಕೆ ಆಗುವುದಿಲ್ಲ, ಗಜ್ಜಿ ದಶದಲ್ಲಿ ನನಗೆ ನಿಮ್ಮ ಸ್ಮರಣೆ ಮಾಡ್ಲಿಕ್ಕೆ ಆಗ್ತದೆ. ಹಾಗಾಗಿ ಡಿವೋಟಿ ಅಂದ್ರೆ ಅಸೂಯೆ ಇಲ್ಲ. ಪರ ದುಃಖ ದುಃಖಿ, ಇನ್ನೊಬ್ಬನ ದುಃಖ ನೋಡುವಾಗ ಅವನಿಗೆ ದುಃಖ ಆಗ್ತದೆ. ಇದು ಭಕ್ತನ ಕ್ವಾಲಿಟಿ. ಆದ್ರೆ ನಾವು ಹೆಸರಿಗೆ ಭಕ್ತರು, ನಾವು ಸೆಲ್ಫಿಶ್. ಎಂತಂದ್ರೆ ನಾವು ಈ ಕಂಪಾಸಲ್ಲಿ ನಾವು ಸರ್ಕಲ್ ಹಾಕಿದ್ದೇವೆ, ನಾವು ಅದರೊಳಗೆ ಇದ್ದೇವೆ. ನಾನು ನನ್ನದು, ನಾನು ನನ್ನದು, ನಾನು ನನ್ನದು ಆಗ್ತಾ ಇರ್ತೇವೆ. ಗಡಿ ಹಾಕುವಂಥದ್ದು ನಾನು ನನ್ನದು, ನಾನು ನನ್ನದು, ನಾನು ನನ್ನದು ಒಳಗೆ ಇದ್ದೇವೆ ನಾವು. ಹಾಗಾಗಿ ನಾವು ಕಂಪಾಸಿಂದ ಹೊರಗೆ ಬರಬೇಕು. ಹಾಗಾಗಿ ಇದಕ್ಕೆ ನಾವು ಭಕ್ತಿ ಸೇವೆ ಮಾಡಬೇಕು. ಭಕ್ತಿ ಸೇವೆ ಮಾಡಿದರೆ ಅಸೂಯೆ ಹೋಗ್ತದೆ. ಹಾಗಾಗಿ ಅರ್ಜುನ ಕೃಷ್ಣ ಹೇಳುವಂಥದ್ದು, ನಿನಗೆ ನನ್ನ ವಿಷಯದಲ್ಲಿ ಎಂದೂ ಅಸೂಯೆ ಇಲ್ಲವಾದುದರಿಂದ ನಿನಗೆ ಈ ಗುಹ್ಯತಮ ಜ್ಞಾನವನ್ನು ಸಾಕ್ಷಾತ್ಕಾರ ತಿಳಿಸಿದ್ದೇನೆ. ಮೋಸ್ಟ್ ಕಾನ್ಫಿಡೆನ್ಷಿಯಲ್ ವಿಷಯ ತಿಳಿಸ್ಕೊಡ್ತಾ ಇದ್ದಾರೆ. ಮತ್ತೆ ನೋಡಿ ನೆಕ್ಸ್ಟ್ ಸೆಂಟೆನ್ಸ್ ನೋಡಿ, ಇದನ್ನು ತಿಳಿದು ನಿನ್ನ ಐಕ ಬದುಕಿನ ಸಂಕಟಗಳಿಂದ ಪಾರಾಗುತ್ತೀಯ. ಈಗ ನಮ್ಗೆ ಎಷ್ಟು ಸಂಕಟ ಬರ್ತದೆ? ನಾವು ಸಂಕಟ ಬಂದಾಗ ವೆಂಕಟರಮಣ, ಇಲ್ಲಿ ವೆಂಕಟರಮಣ ಅಟ್ಲೀಸ್ಟ್ ವೆಂಕಟರಮಣ ಅಂತ ಬರ್ತೀವಿ. ಸಂಕಟ ಕೆಲವರು ಅದು ಕೂಡ ಬರ್ತದೆ. ಸಮಥಿಂಗ್ ಇಸ್ ಬೆಟರ್ ದನ್ ನಥಿಂಗ್. ಏನು ಇಲ್ಲದಕ್ಕೆ ಅಷ್ಟಾದ್ರೂ ಆಗ್ಬೋದು ಅಂತ. ಆದ್ರೂ ಎಷ್ಟಲ್ಲ ಸಂಕಟ ಬರುವಾಗ ಮಾತ್ರ ಹೋಗುದಲ್ಲ ವೆಂಕಟರಮಣ, ಯಾವಾಗಲೂ ಹೋಗ್ಬೇಕಂತ ಹೋಗೋದಿಲ್ಲ. ಎಸ್, ನೆಕ್ಸ್ಟ್ ಶ್ಲೋಕಕ್ಕೆ ಹೋಗುವ. ಸತ್ಯಗಳು ಯಾವಾಗ? ಓಕೆ, ಈಗ ನೆಕ್ಸ್ಟ್ ಶ್ಲೋಕ 2. ರಾಜವಿದ್ಯಾ ರಾಜಗುಹ್ಯಂ ಪವಿತ್ರಂ ಇದಂ ಉತ್ತಮಂ ಪ್ರತ್ಯಕ್ಷಾವಗಮಂ ಧರ್ಮ್ಯಂ ಸುಸುಖಂ ಕರ್ತುಂ ಅವ್ಯಯಂ. ಇದು ರಾಜವಿದ್ಯೆ, ಎಲ್ಲ ರಹಸ್ಯ ಅತ್ಯಂತ ರಹಸ್ಯವಾದದ್ದು. ಇದು ಅತ್ಯಂತ ಪರಿಶುದ್ಧ ಜ್ಞಾನ, ಸಾಕ್ಷಾತ್ ಆತ್ಮದ ನೇರ ತಿಳುವಳಿಕೆ ಕೊಡುವುದರಿಂದ ಇದು ಧರ್ಮದ ಪರಿಪೂರ್ಣತೆ. ಇದು ಶಾಶ್ವತವಾದದ್ದು ಮತ್ತು ಸಂತೋಷದಿಂದ ಅನುಷ್ಠಾನ ಮಾಡುವಂಥದ್ದು. ಎಸ್, ವರ್ಡ್ ಟು ವರ್ಡ್ ಮೀನಿಂಗ್ ಅವ, ಇದು ತುಂಬ ಇಂಪಾರ್ಟೆಂಟ್ ಶ್ಲೋಕ ನೋಡಿ. ರಾಜವಿದ್ಯೆ ಅಂದ್ರೆ ವಿದ್ಯೆಯ ರಾಜ, ರಾಜಗುಹ್ಯಂ ಅಂದ್ರೆ ರಹಸ್ಯ ಜ್ಞಾನದ ರಾಜ, ಪವಿತ್ರಂ ಅಂದ್ರೆ ಅತ್ಯಂತ ಪವಿತ್ರವಾದದ್ದು, ಇದಂ ಅಂದ್ರೆ ಇದು, ಉತ್ತಮಂ ಅಂದ್ರೆ ದಿವ್ಯವಾದ. ದಿವ್ಯ ಅಂದ್ರೆ ಈ ಲೋಕದಲ್ಲ, ಟ್ರಾನ್ಸ್ಜೆಂಡರ್, ವೈಕುಂಠದ. ಪ್ರತ್ಯಕ್ಷ ಅಂದ್ರೆ ನೇರ ಅನುಭವದಿಂದ, ಅವಗಮಂ ಅಂದ್ರೆ ತಿಳಿಯಲ್ಪಡುವುದು, ಧರ್ಮಂ ಅಂದ್ರೆ ಧರ್ಮ ತತ್ವವನ್ನು, ಸುಸುಖಂ ಅಂದ್ರೆ ಸಂತೋಷದಿಂದ ಅನುಷ್ಠಾನ ಮಾಡುವಂಥದ್ದು, ಕರ್ತುಂ ಅಂದ್ರೆ ಆಚರಿಸಲು, ಅವ್ಯಯಂ ಅಂದ್ರೆ ಶಾಶ್ವತವಾದ. ಈಗ ನಿಮ್ಮಲ್ಲಿ ಪ್ರಶ್ನೆ ಕೇಳ್ತೇನೆ, ಧರ್ಮದ ಡೆಫಿನೇಷನ್ ಹೇಳಿ. ಧರ್ಮದ ಡೆಫಿನೇಷನ್, ಧರ್ಮ ಯಾರಿಗೆ ಹೇಳ್ಬೋದು? ಈಗ ನಾವು ಭಾರತದಲ್ಲಿ ಹುಟ್ಟಿದ್ದೇವೆ, ನಾವು ಹೇಳಲೇಬೇಕು. ನಾವು ಹೇಳಿದ ಭಾಷೆ ಯಾವತ್ತೂ ನಾವು ಕೇಳಲಿಕ್ಕೆ ಆಗೋದು. ಭಾರತದಲ್ಲಿ ಹುಟ್ಟಿದ್ದೇವೆ, ಧರ್ಮವನ್ನು ಹೇಳಲೇಬೇಕು. ತಪ್ಪಾಗೋದು ನಿಂತಲ್ಲ, ಯಾಕಂದರೆ ಭಕ್ತಿಯಲ್ಲಿ ಪ್ರಬಲವಂಥದ್ದು ಫೈಲ್ ಆದರೂ ಪಾಸ್ ಆಗ, ಅಟೆಂಪ್ಟಿಗೆ ಮಾರ್ಕ್ಸ್ ಕೊಡ್ತಾನೆ ಭಗವಂತ. ಎಸ್, ಧರ್ಮ ಹೇಳಿ, ಚಿಂತೆ ಇಲ್ಲ. ಧರ್ಮ ಅಂದ್ರೆ ಅಂತ ಕರ್ತವ್ಯ. ಓಕೆ, ಎಂತ ಕರ್ತವ್ಯ? ಎಂತ ಕರ್ತವ್ಯ? ಹೇಳ್ಬೋದು, ನಿಮಗೆ ಹೇಳ್ಬೋದು ಧರ್ಮ ಅಂದ್ರೆ ಅಂತ ಐಡಿಯಾ ನಿಮಗೆ ಹೇಳಲಿಕ್ಕೆ ಬರೋದಿಲ್ಲ. ನಾವು ಆಚರಣೆ ಮಾಡುವ ಪದ್ಧತಿಗಳು ಹಾಗೆ ಹೇಳ್ಬೋದು. ಅದರ ಅಂದರೆ
ಕರ್ತವ್ಯ ಅಂದರೆ ಒಂದು ಒಂದು ಪಾಕಿಸ್ತಾನದ ಚೌಕಟ್ಟಿನೊಳಗೆ ನಡೆಯುವಂತಹ ಈಗ ಸಕ್ಕರೆಯ ಧರ್ಮ ಎಂತ? ಸಕ್ಕರೆಯ ಧರ್ಮ ಶುಗರ್ ಸಿ. ಕೆಂಪು ಮೆಣಸಿನ ಧರ್ಮ ಎಂತ? ಸಕ್ಕರೆ ಧರ್ಮ ಗೊತ್ತುಂಟು, ಕೆಂಪು ಮೆಣಸಿನ ಧರ್ಮ ಗೊತ್ತುಂಟು. ಹಾಗೆ ಜೀವಿಯ ಧರ್ಮ ಎಂತ? ನಮ್ಮ ಜೀವನ ಆತ್ಮ ಧರ್ಮ ಎಂತ? ಜೀವೇರೇ ಸ್ವರೂಪ ಹಾಯ್ ನಿತ್ಯ ಕೃಷ್ಣದಾಸ್. ನಾವು ಭಗವಂತನ ನಿತ್ಯ ಸೇವಕರು. ಇದು ನಮ್ಮ ಧರ್ಮ. ಈಗ ಶ್ರೀಮದ್ ಭಾಗವತಂ ಮೊದಲನೇ ಸ್ಕಂದ ಮೊದಲನೇ ಅಧ್ಯಾಯ 2ನೇ ಶ್ಲೋಕ. ಧರ್ಮ ಪ್ರೋಜಿತ ಕೈತವ ಅತ್ರ ಪರಮ ನಿರ್ಮತ್ಸರಾಣಾಂ ಸತಾ ವೇದ್ಯಂ ವಾಸ್ತವಂ ಅತ್ರ ಶಿವದಂ ತಾಪತ್ರಯೋನ್ಮೂಲನಂ ಶ್ರೀಮದ್ ಭಾಗವತೆ ಮಹಾಮುನಿ ಕೃತೆ ಕಿಂ ವಾ ಪರೇರೀಶ್ವರ ಸದ್ಯೋರ್ಯವರುಧ್ಯತೆ ಅತ್ರ ಶುಶ್ರೂಷೆ ತಕ್ಷಣಾತ್. ಧರ್ಮ ಪ್ರೋಜಿತ ಕೈತವ. ಕೈತವ ಅಂದ್ರೆ ಚೀಟಿಂಗ್ ರಿಲಿಜನ್. ಚೀಟಿಂಗ್ ಅಂದ್ರೆ ಮೋಸ ಮಾಡುವ ರಿಲಿಜನ್. ಈಗ ನಮಗೆ ಕಾಣುವಂಥದ್ದು ಮೋಸ ಮಾಡುವ ರಿಲಿಜನ್ ಅಂತ. ನಿಜವಾದ ರಿಲಿಜನ್ ನಮ್ಗೆ ಗೊತ್ತಿಲ್ಲ. ಹಾಗಾಗಿ ಶ್ರೀಮದ್ ಭಾಗವತಂ ರಿಜೆಕ್ಟ್ ಮಾಡ್ತಾರೆ. ಕೈತವ ರಿಲಿಜನ್, ಚೀಟಿಂಗ್ ರಿಲಿಜನ್ ರಿಜೆಕ್ಟ್ ಮಾಡ್ತಾರೆ. ಯಾವುದೆಲ್ಲ ಚೀಟಿಂಗ್ ರಿಲಿಜನ್ ಅಲ್ಲಿ? ಉಪಧರ್ಮ. ಉಪಧರ್ಮ ಅಂದ್ರೆ ಸಮಾಜ ಸೇವೆ, ದೇಶ ಸೇವೆ, ಇದೆಲ್ಲ ಉಪಧರ್ಮ. ಇದಂತಂದು ಧರ್ಮದಾಗಿ ಕಾಣ್ತದೆ. ಒಳ್ಳೇದು ಮಾಡಬೇಕು, ದೇಶ ಸೇವೆ ಮಾಡಬೇಕು. ಮೇರಾ ದೇಶ ಮಹಾನ್, ಮೇ ಭಾರತೀಯ ಹೂ, ಮೇ ಅಂದ जीत जाएंगे. What is that song? जीत जाएंगे हम जिंदगी हर कर ನ್ಯಾಷನಲ್ ಸಾಂಗ್ ಇದೆ. ಅಂಥದ್ದೆಲ್ಲ ಪದ್ಯ ಉಂಟು. ಎಂತಂದ್ರೆ ದೇಶಕ್ಕೆ ರಕ್ತ ಎಲ್ಲ ಕುದಿಯುವಂಥದ್ದು ಸ್ಪೀಚ್ ಎಲ್ಲ ಆಗ್ತದೆ, ನೋಡ್ತೀವಿ. ಇದು ಉಪಧರ್ಮ. ಇದು ಧರ್ಮದಾಗಿ ಕಾಣ್ತದೆ. ಮರ್ ಮಿಟ್ನಾ ಚಾಹಿಯೆ ದೇಶ್ ಕೆ ಲಿಯೆ ಹೇಳ್ತಾರೆ. ಇದು ನಮ್ಗೆ ಅಂತಂದ್ರೆ ಧರ್ಮದಾಗಿ ಕಾಣ್ತದೆ. ಇದು ನಾವು ಹೀಗೆ ಗ್ರೇಟ್ ಮಾಡೋರು, ದೇಶಕ್ಕೆ ತ್ಯಾಗ ಮಾಡ್ತಾರೆ. ನೆಕ್ಸ್ಟ್ ಪರಧರ್ಮ. ಪರಧರ್ಮ ಅಂದ್ರೆ ಈಗ ಬ್ರಾಹ್ಮಣನ ಕೆಲಸ ಮಾಡಬೇಕು. ಬ್ರಾಹ್ಮಣನ ಕೆಲಸ ಮಾಡೋದಿಲ್ಲ. ಬ್ರಾಹ್ಮಣ ಅಂದ್ರೆ ಪಠನ್ ಪಾಠನ್ ಯಜನ್ ಯಾಜನ್ ದಾನ ಪ್ರತಿಕ್ರಿಯೆ. ಅವ ಓದಬೇಕು, ಇನ್ನೊಬ್ಬರಿಗೆ ಕಳಿಸ್ಬೇಕು. ಪಠನ್ ಯಜನ್, ಅವ ಯಜ್ಞ ಮಾಡಬೇಕು, ಸಂಕೀರ್ತನ ಯಜ್ಞ ಇನ್ನೊಬ್ಬರಿಗೆ ಕಳಿಸ್ಬೇಕು. ಅವ ಭಿಕ್ಷೆಗೆ ಹೋಗ್ಬೇಕು ದಾನಕ್ಕೆ, ಜಾಸ್ತಿ ಬಂದ್ರೆ ದಾನ ಮಾಡಬೇಕು. ಇದು ಬ್ರಾಹ್ಮಣ. ಆದರೆ in Kaliyuga, Brahmanas are not doing Brahmana work. They are taking salary. If the person is taking salary, he is not Brahmana. Who is taking salary? Shudra is taking salary. So ಪರಧರ್ಮ, ಇನ್ನೊಬ್ಬನ ಧರ್ಮ ನಾವು ಮಾಡ್ತಾ ಇದ್ದೇವೆ. ಬ್ರಾಹ್ಮಣನ ಧರ್ಮ ಮಾಡಬೇಕು, ಕ್ಷತ್ರಿಯನ ಧರ್ಮ ಮಾಡಬೇಕು, ಯುದ್ಧ ಮಾಡಬೇಕು, ವೈಶ್ಯ ಕೃಷಿ ಗೋರಕ್ಷೆ ಮಾಡಬೇಕು. ಹಾಗಾಗಿ ಪರಧರ್ಮ, ಇನ್ನೊಬ್ಬರ ಧರ್ಮ ನಾವು ಮಾಡುವಂತ, ನಮ್ಮ ಧರ್ಮ ನಾವು ಮಾಡ್ತಾ ಇದ್ದೇವೆ. ಅದು ಕೂಡ ಅದೇ ಮಾಡ್ತಿದ್ದಾರೆ. ಹೇಗೆಂದರೆ ಪ್ರಭುಪಾದ ಇದಕ್ಕೊಂದು ಒಳ್ಳೆ ಎಕ್ಸಾಂಪಲ್. ಪ್ರಭುಪಾದ ಅಮೆರಿಕಕ್ಕೆ ಹೋದ್ರು. ಅಮೆರಿಕ ಹೋಗುವಾಗ ಒಬ್ಬ ಭಾರತೀಯ, ಅವ ಬ್ರಾಹ್ಮಣ ಫ್ಯಾಮಿಲಿ ಹುಟ್ಟಿದವ, ಅಲ್ಲಿ ಹೋಗಿದ್ದಾನೆ. ಉನ್ನತ ಜಾಬ್, ಹಾಗೆ ದೊಡ್ಡ ಸಭೆ. ಅವ ಪ್ರಭುಪಾದ ಹೇಳಿದ್ರು, ಎಸ್ ಸ್ವಾಮೀಜಿ, ವೈ ಕೇಮ್ ಹಿಯರ್, ಯಾಕೆ ಇಲ್ಲಿ ಬಂದಿದ್ದೀರಿ ನೀವು? ಅದಕ್ಕೆ ಪ್ರಭುಪಾದವನ್ನು ನೋಡಿದರು. ವೈ ಯು ಕೇಮ್ ಹಿಯರ್ ಕೇಳಿ, ನೀನು ಯಾಕೆ ಇಲ್ಲಿ ಬಂದಿದ್ದೀರಿ? ಐ ಕೇಮ್ ಟು ಅರ್ನ್, ಐ ಆಮ್ ಎ ಸೈಂಟಿಸ್ಟ್. ಅದಕ್ಕೆ ಪ್ರಭುಪಾದ ಹೇಳಿದರು, ಐ ಕೇಮ್ ಟು ಗಿವ್. ನಾನು ಭಗವದ್ಗೀತೆ ಕಲಿಸಲಿಕ್ಕೆ ಬಂದು. ಯು ಆರ್ ಎ ಬೆಗ್ಗರ್, ಯು ಆರ್ ಆಸ್ಕಿಂಗ್ ಫ್ರಮ್ ಅಮೇರಿಕಾ, ಯು ಆರ್ ಟೇಕಿಂಗ್ ಸ್ಯಾಲರಿ, ಯು ಆರ್ ಆಸ್ಕಿಂಗ್ ಫ್ರಮ್ ಅಮೇರಿಕಾ, ಯು ಆರ್ ಬೆಗ್ಗರ್. ಐ ಕೇಮ್ ಟು ಗಿವ್ ಅಮೇರಿಕನ್ಸ್.
ಹಾಗೆ ಪರಧರ್ಮ ಹೇಗೆಂದ್ರೆ ನಮ್ಗೆ ಅನಿಸ್ತದೆ ಅದು ಸರಿ ಅಂತ, ಆದರೆ ಸರಿಯಲ್ಲ, ಸರಿಯಲ್ಲ. ನಾವು ನಮ್ಮ ಧರ್ಮ ಮಾಡ್ಬೇಕಂತೆ, ಇನ್ನೊಬ್ಬರ ಧರ್ಮ ಮಾಡ್ಬಾರ್ದು ನಾವು. ನೆಕ್ಸ್ಟ್ ವಿಧರ್ಮ, ಕೆಟ್ಟ ಕೆಲಸ ಮಾಡುವಂಥದ್ದು. ಛಲಧರ್ಮ, ಛಲಧರ್ಮ ಅಂದ್ರೆ ಬೌದ್ಧಿಕ್ ಇವರು ಬುದ್ಧಿಸ್ಟ್ ಅದಕ್ಕೆ ಛಲಧರ್ಮ ಅಂತ ಹೆಸರು. ಅಂದ್ರೆ ಅವರ ಓನ್ ಇಂಟರ್ಪ್ರಿಟೇಷನ್. ನೆಕ್ಸ್ಟ್ ಬರುವಂತದ್ದು ಪರೋಧರ್ಮ. ಇದು ವೇದವ್ಯಾಸರು ಭಾಗವತದಲ್ಲಿ ಹೇಳ್ತಾ ಇದ್ದಾರೆ. ಸವೇ ಪುಂಸ ಪರೋಧರ್ಮ ಯಥೋ ಭಕ್ತಿ ಅಧೋಕ್ಷಜೆ ಅಹೇತುಕಿ ಅಪ್ರತ್ಯತ ಏ ಆತ್ಮ ಸುಪ್ರಸೀದತಿ. ಸವೇ ಪುಂಸ ಪರೋಧರ್ಮ. ಪರೋಧರ್ಮ ಅಂದ್ರೆ ನಾವು ಸೇವಕರು, ಭಗವಂತನಿಗೆ ನಾವು ಸೇವೆ ಮಾಡಬೇಕು. ನಾವು ಭಗವಂತನ ಸೇವಕರು, ನಾವು ಅಂಶ. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದ್ದಾನೆ, 15ನೇ ಚಾಪ್ಟರ್ 7ನೇ ಶ್ಲೋಕದಲ್ಲಿ ಹೇಳಿದ್ದಾನೆ, ಮಮೇ ವಂಶ ಜೀವಲೋಕೆ ಜೀವಭೂತ ಸನಾತನ ಮನಸಸ್ಥಾನಿ ಇಂದ್ರಿಯಾಣಿ ಪ್ರಕೃತಿಸಾನಿ ಕರ್ಷತಿ. ಕೃಷ್ಣ ಹೇಳುವಂಥದ್ದು ಮಮೇ ವಂಶ, ನನ್ನ ಇವರೆಲ್ಲ ಅಂಶ. ಹಾಗಾಗಿ ಸವೇ ವಂಶ ಪರೋಧರ್ಮ ಯಥೋ ಭಕ್ತಿ ಅಧೋಕ್ಷಜ. ಅಧೋಕ್ಷಜ ಅಂದ್ರೆ ಕೃಷ್ಣನ ಹೆಸರು. ಅಕ್ಕಜ ಅಂದ್ರೆ ಬಿಯಾಂಡ್ ಅವರ್ ಸೀಯಿಂಗ್ ಅಂತೆ. ಕೃಷ್ಣನ ಮೈ ಬ್ಲಂಟ್ ಐಸ್ಗೆ ಕಾಣುವುದಿಲ್ಲ. ಪ್ರೊಪೋಸಿರುವಂಥದ್ದು ವಾಟ್ ಯು ಕ್ಯಾನ್ ಸಿ ಫ್ರಮ್ ಯುವರ್ ಐಸ್. ಯುವರ್ ಐಸ್ ಇಸ್ ಹ್ಯಾವಿಂಗ್ ಕ್ಯಾಟ್ರಾಕ್ಟ್ ಅಂದ್ರೆ ಕಣ್ಣಿಗೆ ಪರೆ ಬಂದಿದೆ. ಈ ಕಣ್ಣಲ್ಲಿ ನಮ್ಮ ಕೃಷ್ಣ ಕಾಣುವುದಿಲ್ಲ. ಕೃಷ್ಣ ಕಾಣಬೇಕಿದ್ರೆ ಕಣ್ಣಿನಲ್ಲಿ ಪ್ರೇಮ ಇರಬೇಕು. ಅದು ಭಕ್ತಿಯಲ್ಲಿ ಭಕ್ತಿ ಮಾಡ್ತಾ ಮಾಡ್ತಾ ಪ್ರೇಮ ಬರ್ತದೆ, ಮತ್ತೆ ಕಾಣ್ಬೋದು. ಹಾಗಾಗಿ ಅಧೋಕ್ಷಜ ಕೃಷ್ಣನ ಹೆಸರು. ಸವೇ ಪುಂಸ ಪರೋಧರ್ಮ ಯಥೋ ಅಧೋಕ್ಷಜೆ ಹಯೇತುಕಿ ಅಪ್ರತಿಯತ ಈ ಆತ್ಮ ಸುಪ್ರಸೀದತಿ. ಹಯೇತುಕಿ ಅಂದ್ರೆ ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ಲದೆ, ಅಪ್ರತಿಯತ ಅಂದ್ರೆ 24 ಗಂಟೆ ನಾವು ಭಗವಂತನಿಗೆ ಸೇವೆ ಮಾಡಬೇಕು. ಹಯೇತುಕಿ ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ಲದೆ, ಅಪ್ರತಿಯತ ಅಂದ್ರೆ 24 ಗಂಟೆ. ಇದು ನಮ್ಮ ಧರ್ಮ ಅಂತೆ. ಆಗ್ತದೆ ನಮಗೆ ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ಲದೆ. ನಾವು ಈಗ ದೇವಸ್ಥಾನಕ್ಕೆ ಬರ್ತೇವೆ, ನಾವು ಕೇಳುವಂತೆ ಅಂತ ನನ್ನ ಮಗನಿಗೆ ಅದು ಕೊಡು, ಮಗಳಿಗೆ ಅದು ಕೊಡು, ಗಂಡನಿಗೆ ಇದು ಕೊಡು, ನನಗೆ ಇದು ಕೊಡು. ಆ್ಯಕ್ಚುಲಿ ಪ್ರಭದಿರುವಂಥದ್ದು, ನಾವು ದೇವರ ಹತ್ರ ಹೋಗುವಾಗ ಭಗವಂತ ಹೀಗೆ ಹೇಳ್ತಾನಂತೆ, ಇವ ಬಂದ ಮಾರೆ ಕಿರಿಕಿರಿ ಆಗ್ತದೆ ನಾವು ಹೋಗುವಾಗ. ಯಾಕೆಂದ್ರೆ ನಮ್ದು ಲಿಸ್ಟ್, ಈಗ ರೇಷನ್ ಅಂಗಡಿ ಹೋಗುವಾಗ ನಾವೊಂದು 15-20 ಲಿಸ್ಟ್ ಹೋಗೋದು. ಅಂದರೆ ಯಾವುದೆಲ್ಲ ಕೊತ್ತಂಬರಿ ಬೇಕು, ಜೀರಿಗೆ ಬೇಕು, ಬೆಲ್ಲ ಬೇಕು, ಮೆಣಸು, ಸಕ್ಕರೆ, ಈ ರೀತಿ ನಾವು ಲಿಸ್ಟ್ ಕೊಡ್ತೇವೆ. ಅದೇ ರೀತಿ ಭಗವಂತನ ಹತ್ರ ಹೋಗುವಾಗ ನಮ್ದು ಲಿಸ್ಟ್ ಇರ್ತದೆ. ಅದಕ್ಕೆ ಭಗವಂತ ಇವ ಬಂದ ಮಾರೆ ಕಿರಿಕಿರಿ ಆಗ್ತದೆ ಅವನಿಗೆ. ಹಾಗೆ ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ಲದೆ 24 ಗಂಟೆ, ಇದು ತುಂಬ ಕಷ್ಟ. ಆಗ್ತದಾ ಮಾಡಲಿಕ್ಕೆ? ಎಸ್, ಯಾರಿಗೆ ಆಗ್ತದೆ? ಯಾವುದೇ ಎಕ್ಸ್ಪೆಕ್ಟೇಷನ್ 24 ಗಂಟೆ ಕೃಷ್ಣನ ಸ್ಮರಣೆ ಮಾಡಲಿಕ್ಕೆ ಆಗ್ತದೆ? ಎಸ್, ಯಾರಾದರೂ ಮಾಡೋರಿದ್ರೆ ಹ್ಯಾಂಡ್ ರೈಸ್ ಮಾಡ್ಬೋದು. ಆಗ್ತದ 24? ಯಾವ್ದು ಎಕ್ಸ್ಪೆಕ್ಟೇಷನ್ 24 ಗಂಟೆ? ಇಲ್ಲ ಎಂತಂದ್ರೆ ನಮ್ದು ಎಂತಂದ್ರೆ ಥಾಟ್ಸ್ ಉಂಟಲ್ಲ, ನಮ್ಗೆ ಯಾವ್ದು ಜಾಸ್ತಿ ಆಸಕ್ತಿ ಉಂಟು ಅದು ಗಡಿಗಡಿ ನಮಗೆ ಡಿಸ್ಟರ್ಬ್ ಮಾಡ್ತದೆ. ಹಾಗೆ ನೆಕ್ಸ್ಟ್ ಭಾಗವತಮಲ್ಲಿ ಯುಧಿಷ್ಠಿರ ಮಹಾರಾಜ್ ಹೇಳುವಂಥದ್ದು, ಧರ್ಮಂತೂ ಸಾಕ್ಷಾತ್ ಭಗವತ್ ಪ್ರಣೀತಂ. ಧರ್ಮ ಅಂದ್ರೆ ಭಗವಂತ ಕೊಟ್ಟ ರೂಲ್ಸ್ ಅನ್ನು ಫಾಲೋ ಮಾಡ್ಬೇಕಂದ್ರೆ. ಧರ್ಮಂತೂ ಸಾಕ್ಷಾತ್ ಭಗವತ್ ಪ್ರಣೀತ. ಭಗವಂತ ಕೊಟ್ಟ ರೂಲ್ಸ್ ಅನ್ನು ನಾವು ಫಾಲೋ ಮಾಡ್ಬೇಕಂದ್ರೆ. ಈಗ ಹೇಗಂದ್ರೆ ಟ್ರಾಫಿಕ್ ರೂಲ್ಸ್ ಉಂಟು. ಈಗ ನಾನು ಹೆಲ್ಮೆಟ್ ಇಡುವುದಿಲ್ಲ, ನಾನು ಹೋಗ್ತೇನೆ, ಪೊಲೀಸ್ ಯಾರಿಗೆ ನಾನು ನಿಲ್ಲಿಸ್ತಾರೆ, ನಾನು ಅಲ್ಲಿಂದ ಹೀಗೆ ಮಾಡಿ ಹೋಗ್ತೇನೆ. ಅವರು ವಾಕಿ ಟೋಕಿಲಿ ಹೇಳ್ತಾರೆ, ಈ K19 MF 66 ಅಲ್ಲಿ ಬರ್ತಾ ಉಂಟು, ಇಲ್ಲಿ ಹಿಡಿತಾರೆ, ಮತ್ತೆ ಅಲ್ಲಿಂದ ಫೈನ್ 1,000 ಕಟ್ಟಬೇಕು. ಯಾಕೆ 1,000 ಕಟ್ಟಬೇಕು? ವೈಲೇಷನ್.
ಅವರು ನಿಲ್ಲಿಸಿದ್ರೆ 100 ರೂಪಾಯಿ ಆಗ್ತಿತ್ತು. ಹಾಗಾಗಿ ಸರ್ಕಾರದ ರೂಲ್ಸ್ ನಾವು ಫಾಲೋ ಮಾಡಬೇಕು. ಈಗ CM ಬರ್ತಾರೆ, ನಾನು ಅವರಿಗೆ ಬೈದ್ರೆ ಆಗ್ತದ? ಎದುರಿಗೆ ನನ್ನ ಇಮಿಡಿಯೇಟ್ ಪೊಲೀಸ್ಗೆ ಹೇಳ್ತಾರೆ, ನಾನು ಸ್ಟೇಷನಲ್ಲಿ ಆಗ್ತಾರೆ. ಯಾರಿಗೂ ಕೂಡ ಪ್ರೈಮ್ ಮಿನಿಸ್ಟರ್ಗೆ ಬೈಲಿಕ್ಕಿಲ್ಲ, ಗವರ್ನರ್ಗೆ ಬೈಲಿಕ್ಕಿಲ್ಲ, ಪ್ರೆಸಿಡೆಂಟ್ಗೆ ಬೈಲಿಕ್ಕಿಲ್ಲ, ಸುಪ್ರೀಂ ಕೋರ್ಟ್ ಜಡ್ಜಿಗೆ ಬೈಲಿಕ್ಕಿಲ್ಲ. ಇದೆಲ್ಲ ರೂಲ್ಸ್ ಉಂಟು. ಇಲ್ಲ ನಾನು ಯಾರಿಗೂ ಕೂಡ ಬೈತೇನೆ, ಇಲ್ಲ ಆಗುದಿಲ್ಲ. ಆಗ್ತದ? ಹಾಗೆ ಈಗ ಸ್ಟೇಟ್ ರೂಲ್ಸ್ ಮತ್ತೆ ಸೆಂಟ್ರಲ್ ರೂಲ್ಸ್ ಉಂಟು, ಅದನ್ನು ನೀವು ಬ್ರೇಕ್ ಮಾಡಲಿಕ್ಕೆ ಆಗುದಿಲ್ಲ. ನೀವು ಟ್ಯಾಕ್ಸ್, ನೀವು ಸಪೋಸ್ ನಿಮಗೆ ಸ್ಯಾಲ್ರಿ ಇಯರ್ಲಿ 15 lakhs ಸಿಗ್ತಾ ಉಂಟು, ನೀವು ಅದರಲ್ಲಿ ಇಷ್ಟಿಷ್ಟು ಕಟ್ಟಲೇಬೇಕು. ನೀವು ಅದನ್ನು ನಾನು ಕಟ್ಟುವುದಿಲ್ಲ ಅಂತ ಹೇಳಲಿಕ್ಕೆ ಆಗ್ತದೆ? ಕಟ್ಟಲೇಬೇಕು. ನಿಮ್ಗೆ ಗೊತ್ತುಂಟು, ಕಟ್ಟಲೇಬೇಕಾದ ಕಟ್ ಆಗ್ತದೆ. ಹಾಗಾಗಿ ಹೇಗೆ ಸ್ಟೇಟ್ ರೂಲ್ಸ್ ಮತ್ತೆ ಸೆಂಟ್ರಲ್ ರೂಲ್ಸ್ ನಾವು ಫಾಲೋ ಮಾಡಲೇಬೇಕು, ಅದೇ ರೀತಿ ಧರ್ಮಂತು ಸಾಕ್ಷಾತ್ ಭಗವತ್ ಪ್ರಣೀತ. ಚಾರಣರು ರೂಲ್ಸ್ ಕೊಡ್ಲಿಕ್ಕೆ ಆಗುದಿಲ್ಲ, ದಾನವರು ರೂಲ್ಸ್ ಕೊಡ್ಲಿಕ್ಕೆ ಆಗುದಿಲ್ಲ, ರಾಕ್ಷಸರು ರೂಲ್ಸ್ ಕೊಡ್ಲಿಕ್ಕೆ ಆಗುದಿಲ್ಲ, ಮನುಷ್ಯರು ರೂಲ್ಸ್ ಕೊಡ್ಲಿಕ್ಕೆ ಆಗುದಿಲ್ಲ. ಭಗವಂತ ಕೊಟ್ಟ ರೂಲ್ಸ್ ಅನ್ನು ಫಾಲೋ ಮಾಡಬೇಕು. ಧರ್ಮಂತು ಸಾಕ್ಷಾತ್ ಭಗವತ್ ಪ್ರಣೀತ. ಹಾಗಾಗಿ ಭಗವಂತ ಕೊಟ್ಟ ರೂಲ್ಸ್ ಅನ್ನು ನಾವು ಫಾಲೋ ಮಾಡಬೇಕು. ದಿಸ್ ಈಸ್ ಧರ್ಮ. ಯಾರಾದ್ರೂ ನಿಮ್ಮ ಹತ್ರ ಕೇಳಿದ್ರೆ ಈ ಉತ್ತರ ನೀವು ಕೊಡ್ಬೇಕು. ಭಗವಂತ ಕೊಟ್ಟ, ಈಗ ಕೇಳ್ತಾರೆ, ನಿಮ್ಗೆ ಯಾರು ಹೇಳಿದ್ರು ಕೇಳ್ತಾರೆ. ಹಾಗೆ ನೀವು ಇಸ್ಕಾನ್ ಅವ್ರು ಹೇಳಿದ್ರು, ಇಸ್ಕಾನ್ ಅವನಿಗೆ ಮಂಡ್ಯ ಸಮಯ ಇಲ್ಲ, ಅವನಿಗೆ ಮಂಡ್ಯ ಸಮಯ ಇಲ್ಲ. ಪ್ರಭುಪಾದ ಹೇಳುವಂಥದ್ದು, ಇವತ್ತೊಂದು ಬೆಳಿಗ್ಗೆ ಪ್ರಭುಪಾದ ಕ್ಲಾಸ್ ಕೇಳಿದೆ. ಪ್ರಭುಪಾದ ಹೇಳುವಂಥದ್ದು ಹೇಗೆ ಅಂದ್ರೆ, ಈಗ ಯಾರು ಹೇಳ್ತಾರೆ ನಾನು ರೂಲ್ಸ್ ಫಾಲೋ ಮಾಡೋದಿಲ್ಲ ಅಂತ, ಭಗವಂತನ ರೂಲ್ಸ್ ಯಾರು ನೋಡಿದ್ದಾರೆ? ನಾನು ಮಾಡೋದಿಲ್ಲ. ಈಗ ಇಬ್ಬರು ಭಕ್ತ ಕೂಡ ಸಾಯ್ಲಿಕ್ಕೆ ಉಂಟು, ಅಭಕ್ತ ಕೂಡ ಸಾಯ್ಲಿಕ್ಕೆ ಉಂಟು. ಅಭಕ್ತ ಅಂದ್ರೆ ಯಾರು ಕೃಷ್ಣ ನಂಬುವುದಿಲ್ಲ. ಸಾಯುವಾಗಂತೆ ಕೃಷ್ಣ, ಈಗ ಬೆಕ್ಕು ಮರಿ ಬೆಕ್ಕನ್ನು ಹೇಗೆ ಹಿಡಿತದೆ? ಯಾರಾದ್ರು ನೋಡಿದ್ದೀರಾ ಮರಿ ಬೆಕ್ಕನ್ನು ಹಿಡಿಯುವಂಥದ್ದು? ಮತ್ತೆ ನೆಕ್ತಾ ಇರ್ತದಲ್ಲ, ಹೀಗೆ ನೆಕ್ತಾ ಇರ್ತದೆ. ಮತ್ತೆ ಮರಿಬೇಕು ಇಲಿಯನ್ನು ಹೇಗೆ ಹಿಡಿತದೆ? ಹೀಗೆ ಮಾಡ್ತದೆ ಎವಿಡೆಂಟ್, ಹೀಗೆ ಮತ್ತೆ ಬಿಡುವುದಿಲ್ಲ, ಸಿಟ್ಟಲ್ಲಿ ಇರ್ತದೆ. ಅದೇ ರೀತಿ ಪ್ರಭುಪಾದ ಹೇಳುವಂಥದ್ದು, ಅಭಕ್ತನನ್ನು ಬೆಕ್ಕು ಹೇಗೆ ಇಲಿಯನ್ನು ತಿಂತದೆ ಆ ರೀತಿ ಮಾಡ್ತದೆ ಸಾಯುವಾಗ. ಭಕ್ತನಿಗೂ ಸಾವು ಉಂಟು, ಆದರೆ ಮರಿ ಬೆಕ್ಕನ್ನು ಹೇಗೆ ಕೊಂಡು ಹೋಗ್ತದೆ ಹಾಗೆ ಕೊಂಡು ಹೋಗ್ತದೆ. ಈಗ ನಾವು ಡಿಸೈಡ್ ಮಾಡ್ಬೇಕು, ನಮ್ಗೆ ಇಲಿ ಆಗ್ಬೇಕಾ ಮರಿ ಬೇಕಾಗ್ಬೇಕಾ? ನಾವು ಡಿಸೈಡ್ ಮಾಡ್ಬೇಕು ಅಷ್ಟೇ. ಓಕೆ, ನೆಕ್ಸ್ಟ್ ತುಂಬ ಶಾಕ್ ಹೊಡಿತು, ಶಾಕ್ ಹೊಡಿತು. ಅಲ್ಲ, ಇದು ಲ್ಯಾಪ್ಟಾಪ್ ಮಿಸ್ಟೇಕ್ ಉಂಟು, ಕರೆಂಟ್ ಶಾಕ್ ಹೊಡಿತಾ ಉಂಟು. ಶ್ಲೋಕ 3. ಹರೇ ಕೃಷ್ಣ. ಅಶ್ರದ್ಧದಾನ ಪುರುಷ ಧರ್ಮಸ್ಯ ಯಸ್ಯ ಪರಂತಪ ಅಪ್ರಾಪ್ಯ ಮಾಂ ನಿವರ್ತಂತೆ ಮೃತ್ಯು ಸಂಸಾರ ವರ್ತಮನಿ. ಶತ್ರು ಸಂಹಾರಕನಾದ ಅರ್ಜುನನೇ, ಈ ಭಕ್ತಿ ಸೇವೆಯಲ್ಲಿ ಶ್ರದ್ಧಾವಂತರಲ್ಲವರು ನನ್ನನ್ನು ಪಡೆಯಲಾರರು. ಆದ್ದರಿಂದ ಅವರು ಈ ಐಕ್ಯ ಜಗತ್ತಿನಲ್ಲಿ ಜನನ ಮರಣ ಮಾರ್ಗಕ್ಕೆ ಹಿಂದಿರುಗುವರು. ಯಾರಿಗೆ ಕೃಷ್ಣನ ಮೇಲೆ ಶ್ರದ್ಧೆ ಇಲ್ಲ ಅವರು ಪುನರಪಿ ಜನನ ಪುನರಪಿ ಮರಣ, ಮತ್ತೆ ಸಾವು ಮತ್ತೆ ಹುಟ್ಟು ಸಾವು. ಕೃಷ್ಣನ ಹೇಳ್ತಾ ಇದ್ದಾನೆ, ಕೃಷ್ಣನ ಮಾತಿದ್ದು. ಶತ್ರು ಸಂಹಾರ ಅರ್ಜುನನೇ, ಈ ಭಕ್ತಿ ಸೇವೆಯಲ್ಲಿ ಶ್ರದ್ಧಾವಂತರಲ್ಲದವರು ನನ್ನನ್ನು ಪಡೆಯಲಾರರು, ಅವರಿಗೆ ಸಿಗುವುದು ಕೃಷ್ಣ. ಅವರು ಐಕ್ಯ ಜಗದಲ್ಲಿ ಎಂತ ಆಗ್ತದೆ? ಅವ್ರದ್ದು ಐಕ್ಯ ಜಗತ್ತಿನಲ್ಲಿ ಎಂತ ಆಗ್ತಾರೆ? ಅವರು ಯಾರಿಗೆ ಶ್ರದ್ಧೆ ಇಲ್ಲ ಕೃಷ್ಣನ ಮೇಲೆ, ಅವರು ಎಂತ ಆಗ್ತಾರೆ ಐಕ್ಯ ಜಗತ್ತಿನಲ್ಲಿ? ಪುನಃ ನೋಡ್ತಾರೆ, ಹುಟ್ಟು ಸಾವು, ಪುನರಪಿ ಮರಣ ಪುನರಪಿ ಜನನ. ಓಕೆ, ಶ್ಲೋಕ 4. ಮಯಾ ತತಂ ಇದಂ ಸರ್ವಂ
ಜಗತ್ ಅವ್ಯಕ್ತ ಮೂರ್ತಿನ ಮಸ್ತಾನಿ ಸರ್ವಭೂತಾನಿ ನಾಚಾಂತೇಷು ಅವಸ್ಥಿತ. ನನ್ನ ಅವ್ಯಕ್ತ ಸ್ವರೂಪದಲ್ಲಿ ನಾನು ಇಡೀ ವಿಶ್ವವನ್ನು ವ್ಯಾಪಿಸಿದ್ದೇನೆ. ಎಲ್ಲ ಜೀವಿಗಳು ನನ್ನಲ್ಲಿದ್ದಾರೆ, ನಾನು ಅವರಲ್ಲಿ ಇಲ್ಲ. ಇದಕ್ಕೆ ಹೇಳುವಂಥದ್ದು ಅಚಿಂತ್ಯ ಭೇದ ಅಭೇದ ತತ್ವ. ಸೈಮಲ್ಟೇನಿಯಸ್ಲಿ ಒನ್ ಆ್ಯಂಡ್ ಡಿಫ್ರೆಂಟ್, ಟೋಟಲಿ ಇನ್ಕನ್ಸಿವರೇಬಲ್. ಅಂದರೆ ಕೃಷ್ಣ ಇದ್ದಾನೆ ಇಲ್ಲ. ಯಾರಿಗಿದ್ದಾನೆ? ಶುದ್ಧ ಭಕ್ತರಿಗಿದ್ದಾನೆ. ಹೀಗೇಗಂದ್ರೆ ಹಿರಣ್ಯಕಶಿಪು ಹೇಳುವಂಥದ್ದು ಪ್ರಹ್ಲಾದನ ಹತ್ರ, ನಿನ್ನ ನರಸಿಂಹ ಈ ಕಂಬದಲ್ಲಿ ಇದ್ದಾನ ಅಂತ ಹೇಳ್ತಾನೆ. ಅದಕ್ಕೆ ಪ್ರಹ್ಲಾದ ಇದ್ದಾನೆ ಅಂತ ಹೇಳ್ತಾನೆ. ಆಗ ಹೋಗಿ ಟಾಯ್ ಹೊಡಿತಾನೆ. ಹೊಡೆಯುವಾಗ ನರಸಿಂಹದಲ್ಲಿ ಬರ್ತಾನೆ. ಈಗ ನಾನು ಹೇಳ್ತೇನೆ, ನೀವು ಕೇಳ್ತೇವೆ, ನಿನ್ನ ಈ ನರಸಿಂಹ ಈ ಕಂಬದಲ್ಲಿ ಇದ್ದಾನೆ, ನಾನು ಇದ್ದೇನೆ. ನೀವು ಹೊಡೆಯುವಾಗ ಅಲ್ಲಿ ನರಸಿಂಹ ಶುದ್ಧ ಭಕ್ತಿ. ಕಂಬ ಗಟ್ಟಿ ಅಲ್ಲ, ಅದರಲ್ಲಿ ಇದ್ದಾನೆ ನರಸಿಂಹ. ಆದ್ರೆ ನಮ್ಗೆ ಕ್ವಾಲಿಫಿಕೇಶನ್ ಇಲ್ಲ ಕರೆಯುವಂಥದ್ದು. ನಮ್ಗೆ ಕಾಣುದಿಲ್ಲ, ನಮ್ಗೆ ಕ್ವಾಲಿಫಿಕೇಶನ್ ಇಲ್ಲ ಕರೀಲಿಕ್ಕೆ. ಹಾಗೆ ಈ ಶ್ಲೋಕ ಅದ ಹೇಳುವಂಥದ್ದು, ನಾನು ಇಡೀ ವಿಶ್ವವನ್ನು ವ್ಯಾಪಿಸಿದ್ದೇನೆ, ಎಲ್ಲ ಜೀವನದಲ್ಲಿ ನಾನು ಅವರಲ್ಲಿ ಇಲ್ಲ. ಇದಕ್ಕೆ ಹೇಳುವಂಥ ಅಚಿಂತ್ಯ ಭೇದ ಬೇರೆ ತತ್ವ. ಮತ್ತು ಹಿರಣ್ಯಕಶಿಪು ನರಸಿಂಹ ಬರಬೇಕಾದ್ರೆ ನಾವು ಹಿರಣ್ಯಕಶಿಪು ಅನ್ಯಾಯ ಮಾಡಿದ್ದೇವೆ, ನಾವು ಅಷ್ಟು ಅನ್ಯಾಯ ಮಾಡಿಲ್ಲ. ಪೆನ್ಸಿಲ್ ಉಂಟಾ? ಪೆನ್ಸಿಲ್ ಅಣ್ಣ, ಪೆನ್ಸಿಲ್. ನೆಕ್ಸ್ಟ್ ಶ್ಲೋಕ ಜಾಸ್ತಿ ಆಗಿದೆ. ಓಕೆ, ಶ್ಲೋಕ 5. ನ ಚ ಮತ್ಸಾನಿ ಭೂತಾನಿ ಪಶ್ಯಮಿ ಯೋಗಂ ಐಶ್ವರಂ ಭೂತವೃನ್ ನ ಚ ಭೂತಸ್ಥೋ ಮಮಾತ್ಮ ಭೂತ ಭಾವನಾ. ಆದರೂ ಶಿಷ್ಯಾದೆಲ್ಲ ನನ್ನನ್ನೇ ಆಧರಿಸಿದಲ್ಲ, ನನ್ನ ಯೋಗ ಸಮೃದ್ಧಿಯನ್ನು ನೋಡು. ಎಲ್ಲ ಜೀವಿಗಳ ಪಾಲಕ ನಾನಾದರೂ ಮತ್ತು ನಾನು ಎಲ್ಲ ಕಡೆ ಇರುವೆನಾದರೂ ನಾನು ವಿಶ್ವದ ಅಭಿವ್ಯಕ್ತಿ ಭಾಗವಲ್ಲ, ಏಕೆಂದರೆ ನಾನೇ ಸೃಷ್ಟಿಯ ಮೂಲ. ಅಂದರೆ ಭಗವಂತ ಅಸೈನ್ ಮಾಡಿದ್ದಾನೆ. ಈಗ ಹೇಗಂದ್ರೆ, ಯಾರೆಲ್ಲ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದೀರಿ? ಕಂಪನಿಯಲ್ಲಿ ಈಗ ಯಾವ ಕಂಪನಿಯಲ್ಲಿ ಕೆಲಸ ಮಾಡೋದು? IT ಕಂಪನಿ. ನಿಮ್ಮದು ಬಾಸ್ ಎಲ್ಲಿ ಇರುವಂಥದ್ದು? ಚೇರ್ಮನ್, CEO ದುಬೈಯಲ್ಲಿ ಇರುವಂಥದ್ದು. ಈಗ ಅವರು ದುಬೈಯಲ್ಲಿ ಇರುವಂಥದ್ದು, ಆದರೆ ಇಲ್ಲಿ ಎಲ್ಲ ನಿಮ್ಮ ಭಾರತದಲ್ಲಿ ಕೆಲಸ ಆಗ್ತಾ ಉಂಟಲ್ಲ, ಎಲ್ಲ ಆಗ್ತಾ ಉಂಟು. ಅವ್ರು ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಕೊಟ್ಟಿದ್ದಾರೆ, ಅವ್ರು ಕೆಲಸ ಮಾಡ್ತಾ ಇದ್ದಾರೆ. ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಜವಾಬ್ದಾರಿ ಕೊಟ್ಟಿದ್ದಾರೆ. ಹಾಗೆ ಈ ಕಂಪನಿ CEO ಅವ್ರು ಯಾರೊಟ್ಟಿಗೆ ಮೀಟಿಂಗ್ ಮಾಡುವಂಥದ್ದು? ಯಾರು ಹೇಳ್ತೀರಿ? ಈಗ ಚೇರ್ಮನ್, ಕಂಪನಿ ಚೇರ್ಮನ್ ಅವರಿಗೆ ಮೀಟಿಂಗ್ ಮಾಡ್ತಾರೆ. ಟಾಪ್ ಅಂದರೆ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್, ಅಂದರೆ ಎಕ್ಸಾಂಪಲ್ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ಸ್, ಆ ಲೆವೆಲ್ ಒಂದು 10-11 ಅವ್ರ ಹತ್ರ ಮೀಟಿಂಗ್ ಮಾಡ್ತಾರೆ. ಅವರಿಗೆ ಅಸೈನ್ ಮಾಡ್ತಾರೆ, ಮತ್ತು ಅವರ ಅಂಡರ್ ಅವರು ಮಾಡ್ತಾರೆ. ಸಾರಿ, ಹಾಗೆ ಅವರು ಮತ್ತೆ ಕೆಲಸ ಮಾಡ್ತಾರೆ. ಅದೇ ರೀತಿ ಭಗವಂತ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಮಾಡಿದ್ದಾನೆ, ಅವರಿಗೆ ಅಸೈನ್ ಮಾಡಿದ್ದಾನೆ. ಈಗ ಭೌತಿಕ ಲೋಕ, ಮೆಟೀರಿಯಲ್ ವರ್ಲ್ಡ್ ಅಲ್ಲಿ 3 ವಿಷ್ಣುಗಳಿಗೆ, 3 ವಿಷ್ಣು: ಕಾರಣಾದ ಕಷಾಯ ವಿಷ್ಣು, ಗರ್ಭೋದ ಕಷಾಯ ವಿಷ್ಣು, ಕ್ಷೀರೋದ ಕಷಾಯ ವಿಷ್ಣು. ಹಾಗಾಗಿ ಓಕೆ, ಅವರಿಗೆ ಅಸೈನ್ ಮಾಡಿದ್ದಾನೆ ಈ ಭೌತಿಕ ಲೋಕದ. ಮತ್ತೆ ಭೌತಿಕ ಲೋಕದಲ್ಲಿ ಶಿವನಿಗೆ, ಗಣಪತಿಗೆ, ದೇವಿಗೆ ಅಸೈನ್ ಕೊಟ್ಟಿದ್ದಾನೆ ಕೆಲಸ. ಸತ್ಯಂತಿ ಅವರು ಕೆಲಸ ಮಾಡ್ತಾರೆ.
ಕೃಷ್ಣ ಇನ್ವಾಲ್ವ್ ಆಗ್ಬೇಕಂತಿಲ್ಲ. ಆದರೆ ಕೃಷ್ಣ ಇಲ್ಲಿ ಅಂತ ಹೇಳುವಂಥದ್ದು, ಎಲ್ಲ ಜೀವಿಗಳ ಪಾಲಕ ನಾನಾದರೂ ಮತ್ತು ನಾನು ಎಲ್ಲ ಕಡೆ ಇರುವೆನಾದರೂ ನಾನು ಈ ವಿಶ್ವದ ಅಭಿವ್ಯಕ್ತ ಭಾಗವಲ್ಲ, ಏಕೆಂದರೆ ನಾನೇ ಸೃಷ್ಟಿಯ ಮೂಲ. ಅಂದರೆ ಭಗವಂತ ಇನ್ಚಾರ್ಜ್ ಕೊಟ್ಟಿದ್ದಾನೆ, ಅವ್ರು ಮಾಡ್ತಾ ಇದ್ದಾರೆ. ಶ್ಲೋಕ 6. ಯಥಾಕಾಶಸ್ಥಿತೋ ನಿತ್ಯಂ ವಾಯು ಸರ್ವತ್ರ ಗೋ ಮಹಾನ್ ತಥಾ ಸರ್ವಾಣಿ ಭೂತಾನಿ ಮಸ್ತಾನಿತಿ ಉಪಧಾರಯ. ಎಲ್ಲ ಕಡೆಯೂ ಬೀಸುವ ಬಲಶಾಲಿಯಾದ ಗಾಳಿಯು ಸದಾ ಆಕಾಶ ಹೇಗೆ ನಿಲ್ಲಿಸುವುದು ಹಾಗೆ ಶಿಷ್ಯದ ನನ್ನಲ್ಲಿ ನೆಲೆಸುವುದು. ಎಲ್ಲವೂ ಅವನಲ್ಲಿ ನೆಲೆಸ್ತಾವ. ನೆಕ್ಸ್ಟ್ ಶ್ಲೋಕ ಫರ್ದರ್ ಶ್ಲೋಕ ಸ್ವಲ್ಪ ಫಾಸ್ಟ್ ಮಾಡ್ತೀನಿ. ಶ್ಲೋಕ 7. ಸರ್ವಭೂತಾನಿ ಕೌಂತೆಯ ಪ್ರಕೃತಿಂ ಯಾಂತಿ ಮಾಮಿಕಾ ಕಲ್ಪಕ್ಷಯೇ ಪುನಸ್ತಾನಿ ಕಲ್ಪಾದ ವಿಶ್ವಜಾಮ್ಯಹಂ. ಕುಂತಿಯ ಮಗನಾದ ಅರ್ಜುನನೇ, ಕಲ್ಪಾಂತ್ಯದಲ್ಲಿ ಎಲ್ಲ ಐಹಿಕ ಅಭಿವ್ಯಕ್ತಿಗಳು ನನ್ನ ಪ್ರಕೃತಿಯಲ್ಲಿ ಲೀನವಾಗುತ್ತದೆ ಮತ್ತು ಇನ್ನೊಂದು ಕಲ್ಪವು ಪ್ರಾರಂಭವಾದಾಗ ನನ್ನ ಶಕ್ತಿಯಿಂದ ಮತ್ತೆ ಅವುಗಳನ್ನು ಸೃಷ್ಟಿಸುತ್ತೇನೆ. ಕಲ್ಪದ ಅಂತ್ಯ ಅಂದರೆ ಬ್ರಹ್ಮನ ಒಂದು ದಿನ, ಆಗ ಪ್ರಳಯ ಆಗ್ತದೆ. ಅದು ಪೂರ್ತಿ ಪ್ರಳಯ ಅಲ್ಲ, ಪಾರ್ಷಿಯಲ್ ಡಿವಾಸ್ಟೇಷನ್. ಆಗ ಎಲ್ಲ ಜೀವಿಗಳು ಲೀನ ಆಗ್ತಾರೆ. ಮತ್ತೆ ಕೃಷ್ಣ ಅಂದರೆ ಮಹಾವಿಷ್ಣುವಿನ ಒಳಗೆ ಲೀನ ಆಗ್ತಾರೆ. ಮತ್ತೆ ವಾಪಸ್ ಬ್ರಹ್ಮನ ದಿನ ಸ್ಟಾರ್ಟ್ ಆಗುವಾಗ ವಾಪಸ್ ಹುಡ್ತಾರೆ. ಶ್ಲೋಕ 8. ಪ್ರಕೃತಿಂ ಸ್ವಾಂ ಅವಸ್ತಪ್ಯ ವಿಶ್ವಜಾಮಿ ಪುನಃ ಪುನಃ ಭೂತಗ್ರಾಮಂ ಇಮಂ ಕೃಷ್ಣ ಅವಶಂ ಪ್ರಕೃತಿರ್ವಶಾತ್. ಇಡೀ ವಿಶ್ವ ವ್ಯವಸ್ಥೆಯು ನನ್ನ ಅಧೀನವಾಗಿದೆ. ನನ್ನ ಸಂಕಲ್ಪದಿಂದ ಅದು ಮತ್ತೆ ಮತ್ತೆ ರೂಪ ತಾಳುತ್ತದೆ ಮತ್ತು ನನ್ನ ಸಂಕಲ್ಪ ಕೊನೆಗೆ ಅದು ನಾಶವಾಗುತ್ತದೆ. ಕೃಷ್ಣನಿಗೆ ಹೆಸರು ಸತ್ಯ ಸಂಕಲ್ಪ. ಯಾಕೆ ಸತ್ಯ ಸಂಕಲ್ಪ? ಉತ್ತರ ಇದರಲ್ಲಿ ಉಂಟು ಅನುವಾದದಲ್ಲಿ. ಯಾರು ಹೇಳ್ತೀವಿ? ಯಾಕೆ ಕೃಷ್ಣನ ಹೆಸರು ಸತ್ಯ ಸಂಕಲ್ಪ? ಇದರಲ್ಲಿ ಉಂಟು ಉತ್ತರ. ಅವನ ಸಂಕಲ್ಪದಿಂದಲೆಲ್ಲ ಹುಟ್ಟುವಂಥದ್ದು ಮತ್ತೆ ಕೊನೆಗೆ ನಾಶವಾಗುವಂಥದ್ದು. ಎಸ್. ಶ್ಲೋಕ 9. ನ ಚ ಮಾಂ ತಾನಿ ಕರ್ಮಾಣಿ ನಿಬಧ್ನಂತಿ ಧನಂಜಯ ಕುಲಾಲೀನವತ್ ಆಸೀನಂ ಆಸಕ್ತಂ ತೇಷು ಕರ್ಮಷು. ಅನುವಾದ: ಧನಂಜಯನೇ, ಎಲ್ಲ ಕಾರ್ಯವನ್ನು ನನ್ನನ್ನು ಬಂಧಿಸುವುದಿಲ್ಲ. ನಾನು ತಟಸ್ಸನ್ನು ಕುಳಿತಿದ್ದು ಎಲ್ಲ ಐಕ ಚಟುವಟಿಕೆಗಳ ಬಗ್ಗೆ ನಿರ್ಲಿಪ್ತನಾಗಿರುತ್ತಾನೆ. ಕೃಷ್ಣನನ್ನು ಈ ಭೌತಿಕ ಲೋಕದಲ್ಲಿ ಆಗುವಂಥ ಆಕ್ಟಿವಿಟೀಸ್ ಕೃಷ್ಣನನ್ನು ಬಂಧಿಸುವುದಿಲ್ಲ. ಆದರೆ ನಾವು ಹಾಗೆ ಹೇಳಲಿಕ್ಕೆ ಆಗ್ತದ? ನನಗೆ ಎಂತ ಬೇಕಾದ್ರೂ ಮಾಡ್ಬೋದು, ಯಾವುದನ್ನು ಬಂಧಿಸುವುದಿಲ್ಲ. ಮಾಡ್ಬೋದು ಹಾಗೆ? ಇಮಿಡಿಯೇಟ್ ಪೊಲೀಸ್ ಬರ್ತದೆ, ಎಂತ ಮಾಡಲಿಕ್ಕೆ ಆಗುದಿಲ್ಲ. ಹೀಗೆ ಅಂದರೆ ನನಗೆ ಇವತ್ತು ಮನಸ್ಸಾಗ್ತದೆ, ನಾನು ಎಂತಂದರೆ ಈ ಬಟ್ಟೆ ಎಲ್ಲ ತೆಗೆದು ನಾನು ಸೀದಾ ಸ್ಟೇಟ್ ಬ್ಯಾಂಕ್ ಹೋಗ್ತೇನೆ ನೋಡ್ಕೊಂಡು, ಮಾಡ್ಲಿಕ್ಕೆ ಆಗ್ತದ? ಆಗುದಿಲ್ಲ. ಪೊಲೀಸ್ ಇಮಿಡಿಯೇಟ್ ಫೋನ್ ಮಾಡ್ತಾರೆ. ಫೋನ್ ಮಾಡಿ ಪೊಲೀಸ್ ನಮ್ಮನ್ನು ಇಮಿಡಿಯೇಟ್ ಮತ್ತೆ ನೀನು ಸ್ಟೇಷನಲ್ಲಿ ಇರುವಂಥ. ನಮಗೆ ಇಷ್ಟ ಬಂದಾಗೆ ಮಾಡಲಿಕ್ಕೆ ಆಗುವುದಿಲ್ಲ. ಆದರೆ ಮೂರ್ಖರು ಹೇಳ್ತಾರೆ, ನಿಮ್ಗೆ ಎಂತನಾರೆ ದೇವರು, ನನಗೆ ಇಷ್ಟ ಬಂದಾಗ ನಾನು ಮಾಡುವಂಥದ್ದು. ಆಗುವುದಿಲ್ಲ ಸರ್, ಮೂರ್ಖತನ. ಕೃಷ್ಣ ಕೂಡ ಅದನ್ನೇ ಹೇಳುವಂಥದ್ದು. ಎಲ್ಲ ಕಾರ್ಯ ನಾನು ಬಂಧಿಸುವುದಿಲ್ಲ, ನಾನು ತೊಡೆದು ಕುಳಿದಿದ್ದು ಎಲ್ಲ ಐಕ್ಯಗಳು ನಾನು ಹೇಳಿದ್ರು. ಅಂದರೆ ಕೃಷ್ಣನನ್ನು ಯಾವುದು ಕೂಡ ಬಂದಿಲ್ಲ, ಅವನಿಗೆ ಎಂತ ಬೇಕಿದ್ದು ಮಾಡ್ಬೋದು. ಈ ಸ್ವರಾಟ್ ಅದು ನಾವು ಹೇಳುವಂಥದ್ದು. ಈಗ ಎಂತಂದ್ರೆ ಜನರೆಲ್ಲ ಕುಡ್ದು ಹೇಳ್ತಾರೆ, ಅದು ನಾನು ಪೂರ್ತಿ ಇಂಡಿಪೆಂಡೆಂಟ್, ಯಾರು ಬಾಸ್ ಬರಲಿ. ಜನರೆಲ್ಲ ಹೇಳ್ತಾರೆ, ನನ್ನನ್ನು ಯಾರು ಕೂಡ ಮುಟ್ಲಿಕ್ಕೆ ಆಗುವುದಿಲ್ಲ. ಕೆಲವು ಪೊಲಿಟಿಷಿಯನ್ ಅವರು ಹೇಳ್ತಾರೆ, ಒಳ್ಳೆ ನನ್ನ ಹತ್ರ ಯಾವುದೇ IPS ಇರಲಿ, ನಾನು ಹೇಳಿದಾಗ ಇರ್ತಾನೆ, ಈಗ ಫೈಲ್ ಇಟ್ಕೊಂಡು ನನ್ನಲ್ಲಿ ಬರ್ತಾನೆ. ಪೊಲಿಟಿಷಿಯನ್ ಅವರು ಹೇಳ್ತಾರೆ, ಅಂದರೆ ನಾನು ಕಿಂಗ್,
ನಾನು ಪವರ್ಫುಲ್, ಅದು ತಪ್ಪು. ಕೆಲವೆಲ್ಲ ಪೊಲಿಟಿಷಿಯನ್ ರೋಗ ಬಂದಿದೆ, ರೋಗ ಬಂದ ಕೂಡಲೇ ಅವ್ರು ಹೀಗಿದ್ದಾರೆ. ಈಗ ನಾನು ಒಬ್ಬರನ್ನು ಮೀಟ್ ಆದ, ಏನಿಲ್ಲ ಈಗ ಹಾಗಾಗಿ ರೋಗ ಬಂದ ಕೂಡಲೇ ಎಲ್ಲ ಅವ್ರದ್ದು ನಿಲ್ತದೆ. ಅದು ಕೂಡ ಮೇಜರ್ ರೋಗ ಬಂದರೆ ಹೋಯ್ತು, ಏನು ದಮ್ಮೆ ಇರುವುದಿಲ್ಲ. ಹಾಗೆ ಇಲ್ಲಿ ಭಗವಂತ ಹೇಳುವಂಥದ್ದು ಭಗವಂತನಿಗೆ ಹೇಳ್ಬೋದು. ಇದು ನೋಡಿ, ಜನರೆಲ್ಲ ಇಮಿಟೇಟ್ ಮಾಡುವಂಥದ್ದು ಭಗವಂತನಾಗಿ, ನಾನು ಇಂಡಿಪೆಂಡೆಂಟ್, ನಾನು ಸ್ವರಾಟ್. ಆದರೆ ಕೃಷ್ಣ ಹೇಳುವಂಥದ್ದು ಎಲ್ಲ ಕಾರ್ಯ ನನ್ನನ್ನು ಬಂಧಿಸುವುದಿಲ್ಲ. ಕೃಷ್ಣ ಹೇಳಿದದಕ್ಕೆ ಮರ್ಯಾದೆ ಉಂಟು, ನಾವು ಹೇಳಿದ ಮರ್ಯಾದೆ ಇಲ್ಲ. ಕೃಷ್ಣನಿಗೆ ಹೇಳ್ಬೋದು ಯಾವುದು ನನ್ನನ್ನು ಬಂಧಿಸುವುದಿಲ್ಲ ಅಂತ, ಅದು ನಾವು ಹೇಳಲಿಕ್ಕೆ ಆಗುವುದಿಲ್ಲ. ಇದು ಇಂಪಾರ್ಟೆಂಟ್ ಶ್ಲೋಕ. ಇದು ದಿವ್ಯ ದೇವಸ್ಥಾನ. ಇದು ನನಗೆ, ನಾನು ಪುಸ್ತಕ ವಿತರಣೆಗೆ ಕಟೀಲಿಗೆ ಹೋಗ್ತೇನೆ, ಹೊಳಲಿಗೆ ಹೋಗ್ತೇನೆ. ಹಾಗೆ ಅಲ್ಲಿ ಕೆಲವರೆಲ್ಲ ಹೇಳುವಂಥದ್ದು, ಈಗ ನಾವು ಅಲ್ಲಿ ಪುಸ್ತಕ ಸೈಡಲ್ಲಿ ಒಂದು ಟೇಬಲ್ ಹಾಕಿರ್ತೇವೆ. ಅವರು ನೀವೆಂತ ನಿಮ್ಮೆಂತ ಇದು ಬುಕ್ ಹಾಗೆ ಚಾಲೆಂಜ್ ಮಾಡ್ತಾರೆ. ಅದು ಭಗವದ್ಗೀತೆ. ಎಂತ ಭಗವದ್ಗೀತೆ ಎಂತ ಉಂಟು? ಕೃಷ್ಣಲ್ಲಿ ಹೇಳಿ ಎಂತ ಕೃಷ್ಣ ಹೇಳೋದು, ದೇವಿ ದೇವಸ್ಥಾನ ಬಂದಿದ್ದೀರಿ, ದೇವಿ ಮೈನ್, ಈ ರೀತಿಯಲ್ಲಿ ಚಾಲೆಂಜ್ ಮಾಡಿ. ನಾವು ಈ ಶ್ಲೋಕವನ್ನು ಹೇಳ್ತಾರೆ, ಅದು ಅವ್ರು ಕೇಳುವುದಿಲ್ಲ. ಈ ಶ್ಲೋಕದಲ್ಲಿ ಯಾರ ಮೇನ್ ಅಂತ ಉಂಟು, ದೇವಿ ಮೇನ ಕೃಷ್ಣ ಮೇನ ಅಂತ ಉಂಟು. ಈ ಶ್ಲೋಕ ನೆನ್ಪಿಡಿ, 9ನೇ ಅಧ್ಯಾಯದು 10ನೇ ಶ್ಲೋಕ. ಎಸ್, ಮಯಾ ದಕ್ಷೇಣ ಪ್ರಕೃತಿ ಸೂಯತೆ ಸಾಚರಾಚರ ಹೇತು ನಾನೇನ ಕೌಂತೆಯ ಜಗದ್ವಿಪರಿವರ್ತತೆ. ಕುಂತಿಯ ಮಗನಾದ ಅರ್ಜುನನೇ, ನನ್ನ ಶಕ್ತಿಗಳಲ್ಲಿ ಒಂದಾದ ಐಹಿಕ ಪ್ರಕೃತಿಯು ಎಲ್ಲ ಚರಚರ ವಸ್ತುಗಳನ್ನು ನನ್ನ ಅಪ್ಪಣೆಯಂತೆ ಸೃಷ್ಟಿಸಿ ಕೆಲಸ ಮಾಡುತ್ತದೆ. ಈ ಅಭಿವ್ಯಕ್ತಿಯು ಅದರ ನಿಯಮಕ್ಕೆ ಅನುಗುಣವಾಗಿ ಮತ್ತೆ ಮತ್ತೆ ಸೃಷ್ಟಿಯಾಗುತ್ತದೆ ಮತ್ತು ನಾಶವಾಗುತ್ತದೆ. ಐಹಿಕ ಪ್ರಕೃತಿ ಅಂದರೆ ದೇವಿ, ಮೆಟೀರಿಯಲ್ ಎನರ್ಜಿ. ಎಂತ ಹೇಳ್ತಾನೆ ಕೃಷ್ಣ? ಐಹಿಕ ಪ್ರಕೃತಿಯು ಎಲ್ಲ ಚರಚರ ವಸ್ತುಗಳನ್ನು ನನ್ನ ಅಪ್ಪಣೆಯಂತೆ. ನೀವು ಮಾಯಾಪುರಲ್ಲಿ ಪರಿಕ್ರಮ ಬಂದರೆ ಅಲ್ಲಿ ಸೀಮಂತಪುರ ಅಂತ ಉಂಟು. ಸೀಮಂತ ದ್ವೀಪ್. ಸೀಮಂತ ದ್ವೀಪ ಅಂದರೆ ಸೀಮಂತಿನ ದೇವಿಯಲ್ಲಿ ಬರುವಂಥದ್ದು. ಅಂದರೆ ಶಿವ ಆ ಪ್ಲೇಸಿಗೆ ಬಂದು ಅವು ಎಕ್ಸ್ಟಸಿಗೆ ಹೋಗುವಂಥದ್ದು. ಹಾಗೆ ಕುಣಿತಾ ಇದ್ದಾನೆ, ಅದು ಅವನ ಎಕ್ಸ್ಟಸಿ ನೋಡಿ ಈ ದೇವಿ ಪಾರ್ವತಿ ಅವಳಿಗೆ ಒಂದು, ಯಾಕೆ ನೀನು ಎಕ್ಸ್ಟಸಿ ಇದೆ? ಅದಕ್ಕೆ ಹೀಗೆ ನಾನು ಚೈತನ್ಯ ಮಹಾಪ್ರಭು ಅವರನ್ನು ಭೇಟಿಯಾದೆ. ಹಾಗೆ ಅವಳು ಕೂಡ ಬರುವಂಥದ್ದು. ಆಗ ಬಂದು ಅವಳು ಅಡ್ಡ ಬಿದ್ದು ಹೇಳುವಂಥದ್ದು, ಮಹಾಪ್ರಭು ನೀವು ನನಗೆ ಥ್ಯಾಂಕ್ಲೆಸ್ ಜಾಬ್ ಕೊಟ್ಟಿದ್ದೀರಿ. ಥ್ಯಾಂಕ್ಲೆಸ್ ಜಾಬ್ ಅಂದರೆ ನೀವು ಎಲ್ಲ ಜೀವಿಗಳನ್ನು ನಿಮ್ಮಿಂದ ದೂರ ಇಡುವ ಕೆಲಸ ನೀವು ಕೊಟ್ಟಿದ್ದೀರಿ. ಕಲಿಯುಗದಲ್ಲಿ ಬದ್ಧ ಜೀವಿಗಳೆಲ್ಲರೂ ಕೃಷ್ಣನಿಂದ ದೂರ ಇದ್ದಾರೆ. ಇದು ಯಾರು ಮಾಡುವಂಥದ್ದು? ದೇವಿ ಮಾಡುವಂಥ ಕೆಲಸ. ಅವಳಿಗೆ ಇಷ್ಟ ಇಲ್ಲ. ಅವಳು ಹೇಳುವಂಥ, ನೀವು ನನಗೆ ಎಂಥ ಕಠಿಣ ಕಷ್ಟ ಕೆಲಸ ಕೊಟ್ಟಿದ್ದೀರಿ, ನನಗೆ ಇದು ಮಾಡಲಿಕ್ಕೆ ಇಷ್ಟ ಇಲ್ಲ. ಎಲ್ಲ ಜೀವಿಗಳನ್ನು ನಿಮ್ಮಿಂದ ದೂರ ಇಡುವಂಥ ನನಗೆ ಇಷ್ಟ ಇಲ್ಲ. ಆದರೂ ಕೂಡ ನೀವು ನನಗೆ ಕೊಟ್ಟಿದ್ದೀನಿ, ನಾನು ಮಾಡ್ತಾ ಇದ್ದೇನೆ. ಹಾಗಾಗಿ ದೇವಿಯ ಕೆಲಸ ಅಂತಂದರೆ ಕೃಷ್ಣನಿಂದ ದೂರ ಇಡುವಂಥದ್ದು, ಹಾಗೆ ಇಲ್ಲಿ ಅವಳು ಇಂಡಿಪೆಂಡೆಂಟ್ ಅಲ್ಲ, ಅವಳು ಡಿಪೆಂಡೆಂಟ್ ಕೃಷ್ಣನಿಗೆ. ಕೃಷ್ಣ ಹೇಳಿದಾಗಿ ಮಾಡುವಂಥದ್ದು. ಕೃಷ್ಣ ಹೇಳಿದಾಗ ನೀನು ಮಾಡು. ಯಾಕೆ ಇದೊಂದು ಇಂಪಾರ್ಟೆಂಟ್. ಯಾಕೆ ಕೃಷ್ಣ ಈ ರೀತಿ ಮಾಡ್ಲಿಕ್ಕೆ ಹೇಳಿದ್ದಾನೆ ಹೇಳಿ ದೇವಿಗೆ? ಎಸ್, ಇದಕ್ಕೆ ನಿಮಗೆ ಬೇಕಾದೊಂದು ಎಕ್ಸಾಂಪಲ್ ಕೊಡ್ತೇನೆ. ಈಗ ಸಪೋಸ್ ನಿಮ್ಮ ಮಗನನ್ನು ನಿಮಗೆ IIT ಕಾನ್ಪುರಲ್ಲಿ ಸೇರಿಸಬೇಕು. ಸೆಕೆಂಡ್ PUC ಆಗಿದೆ. ಅವ ಎಕ್ಸಾಮ್ ಬರೀಲಿಲ್ಲ, ಯಾವುದಿಲ್ಲ, ಮ್ಯಾಟ್ ಎಕ್ಸಾಮ್, ಕ್ಯಾಟ್ ಎಕ್ಸಾಮ್ ಎಲ್ಲ ಎಕ್ಸಾಮ್ ಉಂಟಲ್ಲ, ಅದು ಯಾವ್ದು ಎಕ್ಸಾಮ್ ಬರೀಲಿಲ್ಲ. ಆಗ್ತದ ನಿಮ್ಗೆ ಇಚ್ಛೆ ಉಂಟು, ಆಗ್ತದ? ಯಾರು ಹೇಳ್ತೀರ? ಆಗುದು. ಅದೇ ರೀತಿ ಭಗವಂತ ಕೂಡ ಸುಲಭದಲ್ಲಿ ನನ್ನಲ್ಲಿ ಬರುವುದು ಬೇಡ. ಅವರು ಸ್ವಲ್ಪ ಕಷ್ಟಪಡಬೇಕು. ಅವರು ಕಷ್ಟಪಡಬೇಕು, ಸುಲಭದಲ್ಲಿ ಬರಬಾರ್ದು ನನ್ನಲ್ಲಿ. ಅದಕ್ಕೆ ದೇವಿ ಕೆಲಸ ಕೊಟ್ಟಿದ್ದಾನೆ.
ಏಕೆಂದರೆ ಇದಕ್ಕೆ 7th ಚಾಪ್ಟರ್ದು 14 ಶ್ಲೋಕ. ದೈವೀಯೇಷ ಗುಣಮಯಿ ಮಮ್ಮಾಯಾ ದುರತಯ ಮಾಮೇವ ಯೇ ಪ್ರಪದಂತೆ ಮಾಯಾಮೇ ತಂತರಂತಿದೆ. ಈ ಶ್ಲೋಕ ಹೇಳುವಂಥದ್ದು ಐಹಿಕ ಪ್ರಕೃತಿಯಿಂದ ಆಚೆ ಬರುವಂತ ತುಂಬ ಕಷ್ಟ ಅಂತೆ. ಆದರೆ ಯಾರು ನನ್ನ ಭಕ್ತಿ ಸೇವೆ ಮಾಡ್ತಾ ಇದ್ದಾರೆ ಅವರಿಗೆ ಬರ್ಬೋದು. ಹಾಗೆ ಯಾರಲ್ಲಿ ಭಕ್ತಿ ಸೇವೆ ಮಾಡ್ತಾ ಇದ್ದಾರೆ ದೇವಿ ಅವರನ್ನು ಮುಟ್ಟುವುದಿಲ್ಲ. ಯಾರು ಭಕ್ತಿ ಸೇವೆ ಮಾಡುವುದಿಲ್ಲ ಅವರನ್ನು ದೇವಿ ಆಡಿಸ್ತಾಳೆ. ಎಸ್, ಎಸ್. ಶ್ಲೋಕ 11. ಅವಜಾನಂದಿ ಮಾಮೂಢ ಮಾನುಷಿಂ ತನುಮಾಶ್ರಿತ ಪರಂಭಾವಂ ಅಜಾನಂತೋ ಮಮ ಭೂತ ಮಹೇಶ್ವರ. ನಾನು ಮನುಷ್ಯ ರೂಪದಲ್ಲಿ ಇಳಿದು ಬಂದಾಗ ಮೂಢರನ್ನು ಅಭ್ಯಾಸ ಮಾಡುತ್ತಾರೆ, ಇರುವುದೆಲ್ಲರ ಪ್ರಭು ನಾನೇ, ನನ್ನ ಈ ದಿವ್ಯ ಪ್ರಭು ಅವರಿಗೆ ತಿಳಿಯದು. ಅಂದರೆ ಯಾರೆಲ್ಲ ಕೃಷ್ಣನ್ ನಂಬುವುದಿಲ್ಲ ಅವರೆಲ್ಲ ಮೂಢರಂತೆ, ಮೂರ್ಖರು. ಅವ್ರ ಅಭ್ಯಾಸ ಇವರೆಂತ ಮರೆಯೋದು ಕೃಷ್ಣ ಕೃಷ್ಣ ಅಂತ. ಇವರಿಗೆ ಬೇರೆ ಕೆಲಸ ಇಲ್ವಾ? ತುಂಬ ಸತಿ ಆಗಿದೆ. ನಾನು ಬಸ್ಸಲ್ಲಿ ಹೋಗುವಾಗ, ಈ ಬಸ್ಸಲ್ಲಿ ಹೋಗುವಾಗ ಅವರೆಲ್ಲ ಮೆಂಟಲ್. ಅವರಿಗೆ ಇದು ಕೃಷ್ಣ ಬಿಟ್ಟು ಬೇರೆ ಯಾವುದು ಅವ್ರಿಗೆ ಗೊತ್ತಿಲ್ಲ. ಅವರು ಮೆಂಟಲ್. ಕೆಲವು ಸರಿ ಗೌರ್ಮೆಂಟ್ ಆಫೀಸ್ ಕಚೇರಿಗೆ ಹೋಗುವಾಗ ಹೌದು ಒಂದು ಗ್ರೂಪ್ ಇರ್ತದೆ, ಗ್ರೂಪಲ್ಲಿ ಅವರವರು ಮಾತಾಡುವಂಥ ಹರೇ ಕೃಷ್ಣ ಹರೇ ಪ್ರಮೋಷ ಮಾಡುವಂಥ ಈ ರೀತಿಯಲ್ಲಿ ಮಾಡ್ತಾರೆ. ಅಂದರೆ ಇಲ್ಲಿ ಕೃಷ್ಣ ಅಂತ ಹೇಳುವಂಥದ್ದು ಮೂಢರು ನನ್ನನ್ನು ಅಪಹಾಸ ಮಾಡುತ್ತಾರೆ ಅಂತಂದರೆ ಕೃಷ್ಣ ಬರುವಾಗ ಹೇಳುವಂಥದ್ದು ಕೃಷ್ಣ ಕೂಡ ಬಂದ ಸತ್ತ. ಈಗ ನನಗೆ ಒಬ್ಬರು RTOದಲ್ಲಿ ಒಬ್ಬರು ಹೇಳಿದರು ಲಾಂಗ್ ಬ್ಯಾಕ್ 10 ವರ್ಷದಿಂದ, ಎಂತ ಮಾಡಿ ನಿಂದಿದ್ದು ಕೃಷ್ಣ ಬಗ್ಗೆ ಎಂತ ಇದೆ, ಕೃಷ್ಣ ಕೂಡ ನಮಗೆ ಮನುಷ್ಯ ಬಂದ ಹುಟ್ಟಿದ ಸತ್ತ, ನಿಮಗೆ ಅಂತ ಈಗ ಜಾಲಿ ಮಾಡಬೇಕು, ತಿನ್ಬೇಕು, ಎಲ್ಲ ಮಾಡಬೇಕಂತ ಹೇಳುವ. ಇವರೆಲ್ಲ ಮೂಢರು. ಮೂಢರು ಅಂದರೆ ಕೃಷ್ಣ ಕೂಡ ದೇವರಲ್ಲ, ಬಂದ ಆಯ್ತು. ನನ್ನ ಈ ದಿವ್ಯ ಪ್ರಕೃತಿ ಅವರಿಗೆ ತಿಳಿಯೋದು. ದಿವ್ಯ ಪ್ರಕೃತಿ ಅಂದರೆ ಕೃಷ್ಣನ ಈ ಟ್ರಾನ್ಸೆಂಡೆಂಟಲ್ ನೇಚರ್ ಅದು ಅವರಿಗೆ ತಿಳಿಯೋದು. ಎಸ್, ನೆಕ್ಸ್ಟ್ ಶ್ಲೋಕಕ್ಕೆ ಹೋಗುವ. ಎಸ್, ಅವರಿಗೆ ಮೂಢರಿಗೆ ಇನ್ನೊಂದು ಶ್ಲೋಕ ನೋಡಿ. ಭಗವಂತ ಎಲ್ಲರಿಗೂ ಶ್ಲೋಕ ಕೊಟ್ಟಿದ್ದಾನೆ, ಅದು ನಮಗೆ ಅರ್ಥ ಆಗ್ಬೇಕಷ್ಟೇ. ನಾವು ಭಗವಂತ ನಮಗೆ ಇದೆಲ್ಲ ಗೊತ್ತಾಗುವುದಿಲ್ಲ. ನಾವೆಣಿಸುವಂಥದ್ದು ನಾವು ಆ ಕ್ಯಾಟಗರಿಯಲ್ಲಿ ಇರುವುದು, ನಾವು ನಮ್ಮ ಮೈಂಡನ್ನು ನಾವು ಟ್ರೈನ್ ಮಾಡುವಂಥ, ನಾವೇ ಅದಕ್ಕೆ ನಾನು ಸರಿ ಇದ್ದೇನೆ, ನಾನು ಸರಿ ಇದ್ದೇನೆ ಆ ರೀತಿ ನಾವು ಓದುವಂಥದ್ದು. ಅದು ಕಷ್ಟ ಆಗ್ತದೆ. ನಾನು ಸರಿ ಇಲ್ಲ ಅಂತ ಓದುವಾಗ ನಮಗೆ ಇದು ಭಗವತ ಅರ್ಥ ಆಗ್ತದೆ. ಕೃಷ್ಣ ಕರೆಕ್ಟಾಗಿ ಹೇಳಿದ್ದಾನೆ ಎಲ್ಲರಿಗೂ. ಎಸ್, ಶ್ಲೋಕ 12. ಮೋಘಶ ಮೋಘ ಕರ್ಮಾಣೋ ಮೋಘ ಜ್ಞಾನ ವಿಚೇತಸ ರಾಕ್ಷಸಿ ಮಾಸುರಿಂ ಚೈವ ಪ್ರಕೃತಿ ಮೋಹಿನಂ ಶ್ರಿತ. ಹೀಗೆ ದಿಗ್ಭ್ರಮೆ ಆದವರನ್ನು ರಾಕ್ಷಸಿ ಮತ್ತು ನಾಸ್ತಿಕ ಅಭಿಪ್ರಾಯಗಳು ಆಕರ್ಷಿಸುವುದು. ಯಾರು ಕೃಷ್ಣನ ದೂರ ಹೋಗ್ತಾರೆ ಅವರಿಗೆ ಯಾವ್ದು ಆಕರ್ಷಣೆ ಆಗ್ತದೆ? ರಾಕ್ಷಸಿ ಮತ್ತು ನಾಸ್ತಿಕ. ನಾಸ್ತಿಕ ಅಂತ ದೇವರಿಲ್ಲ. ರಾಕ್ಷಸಿ ಅಂದರೆ ಅವರಿಗೆ ಕೃಷ್ಣನ ಹೆಸರಿಡುವಾಗ ಸಿಟ್ಟು ಬರ್ತದೆ. ಕೃಷ್ಣ ಕೆಲವರೆಲ್ಲ ಎಂತ ಅಂದರೆ ನಾನು ಲಾಸ್ಟ್ ಮಂತ್ ಕೇರಳಕ್ಕೆ ಹೋದ ಟ್ರೀಟ್ಮೆಂಟ್ಗೆ, ಲಾಸ್ಟ್ ಬಿಫೋರ್ ಲಾಸ್ಟ್ ಮಂತ್. ಹಾಗೆ ಅಲ್ಲಿ ಬಸ್ಸಲ್ಲಿ ಹೋಗುವಾಗ ಕಂಡಕ್ಟರ್ ಈ ಕಾವಿ ಬಟ್ಟೆ ಹಾಕಿದ್ರು, ನಾನು ಟಿಕೆಟಿಗೆ ಈಗ ಸಿಟ್ಟಲ್ಲಿ ಅಂದರೆ ಕೆಲವರಿಗೆ ಈ ಡ್ರೆಸ್ಸನ್ನು ನೋಡುವಾಗ ಸಿಟ್ಟು ಬರ್ತದೆ. ಏನು ಮಾಡಲಿಕ್ಕೆ ಆಗುವುದು, ತುಂಬ ಸಿಟ್ಟು ಬರ್ತದೆ. ಹಾಗೆ ರಾಕ್ಷಸಿ ಅದು ನಾಸಿಕ ಆಕರ್ಷಿಸುತ್ತದೆ. ಈ ಭ್ರಾಂತಿಯ ಸ್ಥಿತಿಯಲ್ಲಿ ಅವರ ಮುಕ್ತಿಯ ಭರವಸೆಗಳು, ಅವರ ಫಲಾಭಿ ಕರ್ಮಗಳು ಮತ್ತು ಅವರ ಜ್ಞಾನ ಸಂತ ಎಲ್ಲ ಸೋತು ಹೋಗ್ತದೆ. ಅವರು ಎಂತ ಮಾಡಿದ್ರು ಕೂಡ ಪ್ರಯೋಜನ ಇಲ್ಲ. ಒಂದು ಎಕ್ಸಾಂಪಲ್ ಇದಕ್ಕೆ ಇವಾಗ ಶಿಶುಪಾಲ ತಲೆ ಕಟ್ಕೊಂಡು ಕೃಷ್ಣ. ಎಸ್, ಇದು ತುಂಬ ಇಂಪಾರ್ಟೆಂಟ್ ಶ್ಲೋಕ. ಶ್ಲೋಕ 13. ಮಹಾತ್ಮಾನಸ್ತು ಮಾಂ ಪಾರ್ಥ ದೈವೀಂ ಪ್ರಕೃತಿಂ ಆಶ್ರಿತ ಭಜಂತಿ ಅನನ್ಯ ಮನಸೋ ಜ್ಞಾತ್ವಾ ಭೂತಾದಿಂ ಅವ್ಯಯಂ. ಪಾರ್ಥನೆ ಭ್ರಾಂತಿಗೆ ಸಿಲುಕದ ಮಹಾತ್ಮರು ದೈವ ಪ್ರಕೃತಿ ರಕ್ಷಣೆಯಲ್ಲಿ ಇರುತ್ತಾರೆ.
ಮಹಾತ್ಮ ಅಂದರೆ ಭಕ್ತ. ಮಹಾತ್ಮ ಅಂದರೆ ದ ಮೀನಿಂಗ್ ಆಫ್ ಮಹಾತ್ಮ ಮೀನ್ಸ್ ಈಸ್ ಟೋಟಲಿ ಫೋಕಸ್ಡ್ ಆನ್ ಕೃಷ್ಣಾಸ್ ಲೋಟಸ್ ಫೀಟ್, ಕೃಷ್ಣಾಸ್ ಸರ್ವಿಸ್. ದಟ್ ಪರ್ಸನ್ ಇಸ್ ಮಹಾತ್ಮ. ಪ್ರಭುಪಾದ ಇರುವಂಥದ್ದು ಕಲಿಯುಗದಲ್ಲಿ ಈಗ ಮಹಾತ್ಮ ಗಾಂಧಿ ಪೊಲಿಟಿಷಿಯನ್ ಅವರಿಗೆ ಹೆಸರು ಹೇಳ್ತಾರೆ ಮಹಾತ್ಮ. ಅದು ಮಹಾತ್ಮ ಅಲ್ಲ. ಮಹಾತ್ಮ ಮೀನ್ಸ್ ಒನ್ ಹೂ ಇಸ್ ಟೋಟಲಿ ಫಿಕ್ಸ್ಡ್ ಆನ್ ಕೃಷ್ಣಾಸ್ ಲೋಟಸ್ ಫೀಟ್. ಭಗವಂತನ ಪಾದದಲ್ಲಿ ಯಾರು ಟೋಟಲ್ ಆಗಿ ಶರಣಾಗತಿ ಆಗಿದ್ದಾನೆ, ಶುದ್ಧ ಭಕ್ತ, ಅವ ಮಹಾತ್ಮ. ಹೀಗೆಂತಂದ್ರೆ ಪೊಲಿಟಿಷಿಯನ್ ಅವರು ಎಲ್ಲರಿಗ ನೀನು ಮಹಾತ್ಮ ನಾನು ಮಹಾತ್ಮ, ತಪ್ಪದು. ಪ್ರಾರ್ಥನೆ ಭ್ರಾಂತಿಗೆ ಸಿಗುತ್ತದೆ. ಮಹಾತ್ಮರು ದೈವಿ ಪ್ರಕೃತಿ. ದೈವಿ ಪ್ರಕೃತಿ ಅಂದ್ರೆ ಯೋಗಮಾಯ ಕೃಷ್ಣ ನೋಡಿ, ಎರಡು ಉಂಟು, ಒಂದು ಯೋಗಮಾಯ ಮತ್ತು ಮಹಾಮಾಯ. ಮಹಾಮಾಯ ಅಂದರೆ ದೇವಿ, ಯೋಗಮಾಯ ಅಂದರೆ ರಾಧಾರಾಣಿ. ಒಂದು ಇಂಟರ್ನಲ್ ಪೊಟೆನ್ಸಿ, ಇನ್ನೊಂದು ಎಕ್ಸ್ಟರ್ನಲ್ ಪೊಟೆನ್ಸಿ. ಅಂತರಂಗ ಶಕ್ತಿ, ಬಹಿರಂಗ ಶಕ್ತಿ. ಆಧ್ಯಾತ್ಮಿಕ ಲೋಕ ಅಂತರಂಗ ಶಕ್ತಿ, ಭೌತಿಕ ಲೋಕ ಬಹಿರಂಗ ಶಕ್ತಿ. ಬಹಿರಂಗ ಶಕ್ತಿಗೆ ದೇವಿಗೆ ಜವಾಬ್ದಾರಿ ಕೊಟ್ಟಿದ್ದಾರೆ, ಅಂತರಂಗ ಶಕ್ತಿಗೆ ರಾಧಾರಾಣಿ. ಸೊ ಮಹಾತ್ಮರು ರಾಧಾರಾಣಿಯ ರಕ್ಷಣೆಯಲ್ಲಿ ಇರುತ್ತಾರೆ. ನಾಡಿದ್ದು ಸಾಟರ್ಡೆ ರಾಧಾಷ್ಟಮಿ, ಎಲ್ಲರೂ ಬರ್ಬೋದು ಟೆಂಪಲಲ್ಲಿ ಗ್ರ್ಯಾಂಡ್ ಸೆಲೆಬ್ರೇಷನ್ ಉಂಟು. ಅವರಿಗೆ ನಾನು ಮೂಲನು ಅವ್ಯವನು ಆದ ದೇವೋತ್ತಮ ಪುರುಷನೆಂದು ಗೊತ್ತು, ನೋಡಿ ಅವರಿಗೆ ಗೊತ್ತುಂಟು. ಆದ್ದರಿಂದ ಅವರು ಭಕ್ತಿ ಸೇವೆಯಲ್ಲಿ ಸಂಪೂರ್ಣವಾಗಿ ನಿರತರಾಗುತ್ತಾರೆ. ಹಾಗಾಗಿ ಅವರು ಭಕ್ತಿ ಸೇವೆಯಲ್ಲಿ ನಿರತರಾಗುತ್ತಾರೆ. ಎಸ್, ಯೋಗ ಮಹಾಮಾಯ ಮತ್ತು ಯೋಗಮಾಯ ನಡುವೆ ವ್ಯತ್ಯಾಸವನ್ನು ಯಾರು ಹೇಳ್ತೀರಿ? ಈಗ ನಿಮಗೆ ಹೇಳಿದ್ದೇನೆ. ಮಹಾಮಾಯ ಮತ್ತು ಯೋಗಮಾಯ ಯಾರಿಗೆ ಹೇಳ್ಬೋದು? ಮಹಾಮಾಯ ಅಂದ್ರೆ ದೇವಿ, ಯೋಗಮಾಯ ಅಂದ್ರೆ ರಾಧಾರಾಣಿ. ಇಂಟರ್ನಲ್ ಮತ್ತೆ ಎಕ್ಸ್ಟರ್ನಲ್, ಅಂತರಂಗ ಶಕ್ತಿ ಮತ್ತು ಬಹಿರಂಗ ಶಕ್ತಿ. ಭಕ್ತ ಯೋಗಮಾಯ ಪೊಟೆನ್ಷಿಯಲ್ ಇರ್ತಾನೆ, ಅಭಕ್ತ ಮಹಾಮಾಯ ಪೊಟೆನ್ಷಿಯಲ್ ಇರ್ತಾನೆ. ಶ್ಲೋಕ 14. ಸತತಂ ಕೀರ್ತಯಂತೋ ಮಾಂ ಯದಂತಶ್ಚ ದೃಢಾವೃತ ನಮಸ್ಯಂತೆ ಚ ಮಾಂ ಭಕ್ತ್ಯಾ ನಿತ್ಯಯುಕ್ತ ಉಪಾಸತೆ. ಸದಾ ನನ್ನ ಕೀರ್ತನೆ ಮಾಡುತ್ತಾ, ದೃಢ ಸಂಕಲ್ಪ ಪ್ರಯತ್ನ ಮಾಡುತ್ತಾ, ನನಗೆ ನಮಸ್ಕಾರ ಮಾಡುತ್ತಾ ಈ ಮಹಾತ್ಮರು ಸತತವಾಗಿ ಭಕ್ತಿಯಿಂದ ನನ್ನ ಪೂಜಿಸ್ತಾರೆ. ಮಹಾತ್ಮ ಅಂದ್ರೆ ಯಾವ ಎಂತ ಮಾಡ್ತಾ ಇರ್ತಾನೆ? ಸಿಂಪ್ಟಮ್ಸ್. ಸದಾ ಕೀರ್ತನೆ ಮಾಡ್ತಾ ಇರ್ತಾನೆ, ಸದಾ. ಮತ್ತೆ ದೃಢ ಸಂಕಲ್ಪ ಅಂದ್ರೆ ಎಸ್, ನಾನು ಈ ಲೈಫನ್ನು ಕೃಷ್ಣನಿಗೆ ಡೆಡಿಕೇಟ್ ಮಾಡಿದ್ದೇನೆ, ಕೃಷ್ಣನ ಸೇವೆ ಬಿಟ್ಟು ಬೇರೆ ಯಾರು ಸೇವೆ ಮಾಡೋದಿಲ್ಲ. ಇದು ದೃಢ ಸಂಕಲ್ಪ. ಎಂಥದೇ ಆಗಲಿ ನಾನು ಕೃಷ್ಣನ ಸೇವೆ ಮಾಡಿ ಮಾಡಿ ಸಾಯಿದೆ, ಎಂಥದೇ ಆಗಲಿ ದೃಢ ಸಂಕಲ್ಪ. ನನಗೆ ನಮಸ್ಕಾರ ಮಾಡೋದು, ಕೃಷ್ಣನಿಗೆ ನಮಸ್ಕಾರ ಮಾಡುತ್ತಾ ಈ ಮಹಾತ್ಮ ಸತತವಾಗಿ ಒಟ್ಟಿಯಿಂದ ನಾನು ಪೂಜಿಸುತ್ತಾರೆ. ಎಸ್, ಇದು ಪ್ರಭುಪಾದ. ಯಾರೆಲ್ಲ ಪ್ರಭುಪಾದ ನೋಡಲಿಲ್ಲ ನೋಡ್ಬೋದು ನೋಡಿ, ಸತತ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಎಸ್, ಶ್ಲೋಕ 16. ಅಹಂ ಕರ್ತುರಹಂ ಯಜ್ಞ ಸ್ವಾದಾಹಂ ಅಹಂ ಔಷಧಂ ಮಂತ್ರೋಹಂ ಅಹಂ ಏವಾಜ್ಯಂ ಅಹಂ ಅಗ್ನಿರ್ ಅಹಂ ಹುತಂ. ಇದೆಲ್ಲ ನಾನು ಸ್ವಲ್ಪ ಫಾಸ್ಟ್ ಮಾಡ್ತೇನೆ, ತುಂಬ 34 ಶ್ಲೋಕ ಉಂಟು, ಎಲ್ಲ ಶ್ಲೋಕ ಉಂಟು ಇದರಲ್ಲಿ, ಸಮಯ ಇಲ್ಲ. ಓಕೆ. ನಾನು ವೈದಿಕ ವಿಧಿ, ನಾನೇ ಯಜ್ಞ, ನಾನೇ ಪಿತೃಗಳಿಗೆ ಆರ್ಪಿಸುವ ಆಹುತಿ, ನಾನೇ ಔಷಧ ಮೂಲಿಕೆ, ನಾನೇ ಮಂತ್ರ, ನಾನೇ ಆಜ್ಯ, ನಾನೇ. ಓಕೆ, ಎಲ್ಲ ನಾನೇ ಹೇಳ್ತಾರೆ ಕೃಷ್ಣ. ಸ್ವಲ್ಪ ಫಾಸ್ಟ್ ಮಾಡ್ತೇನೆ, ಇಲ್ಲದೆ ಮುಗಿಲಿಕ್ಕಿಲ್ಲ. ಶ್ಲೋಕ 17. ಪಿತಾಹಮಸ್ಯ ಜಗತೋ ಮಾತಾ ದಾತಾ ಪಿತಾಮಹ ವೇದ್ಯಂ ಪವಿತ್ರಂ ಓಂಕಾರ ಯತ್ಸಮಾಯ ಗುರೇವ ಚ. ನಾನು ವಿಶ್ವ ತಂದೆ, ತಾಯಿ, ಆಧಾರ ಮತ್ತು ಪಿತಾಮಹ. ನಾನು ಜ್ಞಾನದ ಗುರಿ, ಪವಿತ್ರಗೊಳಿಸುವವನು ಓಂಕಾರ. ನಾನೇ ಋಕ್, ಸಾಮ ಮತ್ತು ಯಜುರ್ ವೇದ. ಎಸ್, ಕೃಷ್ಣ ಹೇಳುವಂಥದ್ದು
ತಂದೆ ತಾಯಿ ಆಧಾರ ಪಿತಾಮ ಎಲ್ಲ ನಾನೇ ಅಂತ ಹೇಳಿ. ಎಲ್ಲವೂ ನಾನು. ಶ್ಲೋಕ 18. ಗತಿರ್ಭರತ ಪ್ರಭು ಸಾಕ್ಷಿ ಶಿವಾಶಾ ಶರಣಂ ಸುಹೃತ್ ಪ್ರಭವ ಪ್ರಳಯ ಸ್ಥಾನಂ ನಿಧಾನಂ ಬೀಜಂ ಅವ್ಯಯಂ. ನಾನೇ ಗುರಿಯು, ನಾನೇ ಪೋಷಿಸುವನು, ನಾನೇ ಯಜಮಾನ, ನಾನೇ ಸಾಕ್ಷಿ, ನಾನೇ ನಿವಾಸ, ನಾನೇ ಆಶ್ರಯ, ನಾನೇ ಅತ್ಯಂತ ಆಪ್ತ ಗೆಳೆಯ, ನಾನೇ ಸೃಷ್ಟಿ, ನಾನೇ ಪ್ರಳಯ, ನಾನೇ ಎಲ್ಲವನ್ನು ಆಧಾರ, ಎಲ್ಲಕ್ಕೂ ಆಧಾರ, ನಾನೇ ವಿಶ್ರಾಂತಿ ತಾಣ, ನಾನೇ ಶಾಶ್ವತವಾದ ಬೀಜ. ಎಲ್ಲವೂ ನಾನೇ ಹೇಳ್ತಾ ಇದ್ದೇನೆ ವಿಷ್ಣು. ನೋಡಿ, ಇದರಲ್ಲಿ ಜಾಸ್ತಿ ಎಕ್ಸ್ಪ್ಲೇನ್ ಮಾಡೋದಿಲ್ಲ, ಓದ್ತಾ ಹೋಗ್ತೇನೆ, ನಿಮ್ಗೆ ಅರ್ಥ ಆಗ್ತದೆ ಅಂತ ಭಾವಿಸ್ತೇನೆ. ಎಸ್, ಅರ್ಜುನ ನಾನೇ ಶಾಖವನ್ನು ಕೊಡುತ್ತೇನೆ, ನಾನೇ ಮಳೆಯನ್ನು ತಡೆ ಹಿಡುತ್ತೇನೆ ಮತ್ತು ಕಳುಹಿಸ್ತೇನೆ, ನಾನೇ ಅಮೃತ, ನಾನೇ ಮೃತ್ಯು, ಚೇತನ ಮತ್ತು ಜಡವಸ್ತು ಎರಡು ನನ್ನಲ್ಲಿದೆ. ಮಾಡ್ಬೋದಲ್ಲ, ಫಾಸ್ಟ್ ಮಾಡ್ಬೋದಲ್ಲ ಇದು? ಇಪ್ಪತ್ತನೇ ಶ್ಲೋಕ. ವೇದಗಳನ್ನು ಅಭ್ಯಾಸ ಮಾಡಿ ಸೋಮರಸನ ಪಾನ ಮಾಡಿ ಸ್ವರ್ಗಲೋಕವನ್ನು ಅರಸುವವರು ಪರೋಕ್ಷವಾಗಿ ನನ್ನನ್ನು ಪೂಜಿಸುತ್ತಾರೆ. ಪಾಪ ಪ್ರತಿಗಳಿಂದ ಬಿಡುಗಡೆಯಾಗಿ ಪರಿಶುದ್ಧರಾಗಿ ಅವರು ಪುಣ್ಯ ಸ್ವರ್ಗಲೋಕದಲ್ಲಿ ಹುಟ್ಟುತ್ತಾರೆ, ಅಲ್ಲಿ ಸ್ವರ್ಗ ಸುಖಗಳನ್ನು ಸವಿಯುತ್ತಾರೆ. ಅಂದರೆ ನೀವು ಪುಣ್ಯ ಗಳಿಸಿದ್ರೆ ಸ್ವರ್ಗಲೋಕ ಹೋಗ್ತೀರಿ, ಅದಕ್ಕೆ ಹೋಗಿ ಪ್ರಯೋಜನ ಅಂತ ಯಾಕೆ ಇಲ್ಲ? ಹೇಗೆಂದ್ರೆ ನಿಮ್ಮ ಪುಣ್ಯ, ಈಗ ಸಪೋಸ್ ನೀವು 10 ಲಕ್ಷ ಇಟ್ಕೊಂಡು ಅಮೆರಿಕಾಗೆ ಹೋದ್ರಿ, 6 ತಿಂಗಳ ನಿಮ್ದು 10 ಲಕ್ಷ ಖಾಲಿ ಆಯ್ತು, ವೀಸಾ ಆಯ್ತು, ನೀವು ವಾಪಸ್ ಇಲ್ಲಿ ಬರ್ಬೇಕು. ಪುಣ್ಯ ಮುಗಿದ ಕೂಡಲೇ ವಾಪಸ್ ಇಲ್ಲಿ ಬರಬೇಕು. ಜನರಿಗೆ ಗೊತ್ತಿಲ್ಲ, ಮೂರ್ತರು ಜನರು. ನಾನು ಒಳ್ಳೆ ಕೆಲಸ ಮಾಡ್ತೇನೆ, ನಾನು ಸ್ವರ್ಗಕ್ಕೆ ಹೋಗ್ಬೇಕು, ಏನು ಪ್ರಯತ್ನ? 9, 8, 7, 6, 5, 4, 3, 2, 1, 0 ಇಲ್ಲಿ ವಾಪಸ್ ಕೊಡ್ಬೇಕು. ಆಗ ನಾಯಿಯಾಗಿ ಹುಟ್ಟಬಹುದು, ಬೆಕ್ಕಾಗಿ, ಇಲಿಯಾಗಿ, ಇರುವೆಯಾಗಿ ಹೇಳಲಿಕ್ಕೆ ಆಗುವುದು. ಹಾಗೆ ಅಂತ ಪುಣ್ಯ ಅಂತ. ಹೀಗೆ ಅವರು ಸ್ವರ್ಗಲೋಕದ ಅಪಾರ ಇಂದ್ರಿಯ ಭೋಗವನ್ನು ಸವಿದು ತಮ್ಮ ಪುಣ್ಯ ಕಾರ್ಯಗಳ ಫಲಗಳನ್ನು ಕ್ಷಯಿಸಿದ ನಂತರ ಈ ಮರ್ತ್ಯಲೋಕಕ್ಕೆ ಹಿಂದಿರುತ್ತಾರೆ. ಹೀಗೆ 3 ವೇದಗಳ ತತ್ವಗಳ ಅನುಸರಣೆಯಿಂದ ಇಂದ್ರಿಯ ಸುಖವನ್ನಷ್ಟೇ ಅರಸುವವರು ಮತ್ತೆ ಮತ್ತೆ ಹುಟ್ಟಿ ಸಾವಿದಷ್ಟೇ ಸಾಧಿಸುತ್ತಾರೆ. ನೋಡಿ ಎಷ್ಟು ಕ್ಲಿಯರ್ ಆಗಿ ಉಂಟಲ್ಲ, ಜನರಿಗೆ ಅರ್ಥವಾಗುವುದಿಲ್ಲ. ಕೃಷ್ಣ ಎಷ್ಟು ಕ್ಲಿಯರ್ ಆಗಿ ಹೇಳಿದ್ದಾನೆ, ಎಷ್ಟು ಕ್ಲಿಯರ್ ಆಗಿ ಉಂಟು ಅರ್ಥ. ಯಾಕೆ ಅರ್ಥ ಆಗುದಿಲ್ಲ ಅಂದ್ರೆ, ನಮ್ಮ ಮೈಂಡಲ್ಲಿ ಒಂದು ಇರ್ತದೆ, ನಾವು ಓದುವಂಥದ್ದು, ಓದುವಾಗ ನಮ್ಮ ಮೈಂಡಲ್ಲಿ ಹಾವು ಇರ್ತದೆ, ಇಲ್ಲಿ ಹಗ್ಗ ಇರ್ತದೆ, ನಾವು ಹಾವನ್ನೇ ತರುವಂಥದ್ದು, ಇದು ಸಮಸ್ಯೆ. ಹಾಗಾಗಿ ಈ ನಮ್ದು ಇಸ್ಕಾನಿನ ಕೆಲಸ ಅಂತಂದ್ರೆ ಈ ಹಾವನ್ನು ತೆಗಿಲಿಕ್ಕೆ ನಿಮ್ಮ ಮೈಂಡ್ ಇದೆ. ಅದಕ್ಕೆ ನಾವು ಒಂದು ಕ್ಲಾಸ್ ಮಾಡೋದು, ಹಾವನ್ನು ತೆಗೆದು ಮತ್ತೆ ನೀವು ಓದಿ, ಆಗ ನಿಮ್ಗೆ ಅರ್ಥ. ಶ್ಲೋಕ ನಿಮಿಷ. ಶ್ಲೋಕ 22. ಹರೇ ಕೃಷ್ಣ. ಅನನ್ಯ ಚಿಂತೆಯಂತೋ ಮಾಂ ಯೇ ಜನಾ ಪರ್ಯುಪಾಸತೆ ತೇಷಾಂ ನಿತ್ಯಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಅನ್ಯ ಚಿಂತೆ ಇಲ್ಲದೆ ಒಂದೇ ಮನಸ್ಸಿಂದ ನನ್ನನ್ನು ಪೂಜಿಸಿದ ನನ್ನ ದಿವ್ಯರೂಪವನ್ನು ಧ್ಯಾನಿಸುವವನು ಯಾರು ಅವರಿಗೆ ನಾನು ಇಲ್ಲದನ್ನು ಕೊಡುತ್ತೇನೆ ಮತ್ತು ಇರುವುದನ್ನು ಕಾಪಾಡುತ್ತೇನೆ. ಈಗ ದೇವತೆಗಳು, ದೇವಿ, ಶಿವ, ಗಣಪತಿ ಇಲ್ಲದನ್ನು ನಿಮ್ಗೆ ಕೊಡ್ತಾರೆ, ಅಂದರೆ ಮೆಟೀರಿಯಲ್ ಕೊಡ್ತಾರೆ, ಭೌತಿಕ. ಆಧ್ಯಾತ್ಮ ಕೊಡ್ಲಿಕ್ಕೆ ಆಗುದಿಲ್ಲ, ಇರುವುದನ್ನು ಕಾಪಾಡಲಿಕ್ಕೆ ಆಗುದಿಲ್ಲ. ನಾವೀಗ ದೇವಿ ಹತ್ರ ಹೋಗಿ ಹೇಳ್ತೇವೆ, ನನಗೆ ಕೊಡುವ ಅಂತ. ಭೌತಿಕ ಅಂತ ಬೇಕು, ಮನೆ, ತಥಾಸ್ತು ಕೊಡ್ತಾಳೆ. ಭೌತಿಕ ನಮಗೆ ಎಂತೆಲ್ಲ ಬೇಕು ಕೊಡ್ತಾಳೆ ಅವಳು, ಶಿವಗಳು ಕೊಡ್ತಾಳೆ. ಆದರೆ ಆಧ್ಯಾತ್ಮ ಕೊಡ್ಲಿಕ್ಕೆ ಆಗುದಿಲ್ಲ, ಮತ್ತೆ ಇರುವುದನ್ನು ಕಾಪಾಡಲಿಕ್ಕೆ ಆಗುದಿಲ್ಲ. ಕೊಡ್ತಾರೆ ನಿಮಗೀಗ, ನೀವೀಗ ಹೋಗ್ತೀರಿ, ಶಿವ ನನಗೆ ಒಂದು ಬಂಗಾರದ ಮನೆ ಬೇಕು, ಶಿವ ಏನು ಕೊಡ್ತಾನೆ. ಮತ್ತೆ 10 ದಿವಸ ಬಿಟ್ಟು ಬಂಗಾರದ ಮನೆ ಹೋಗ್ತಾರೆ, ಕಾಪಾಡಲಿ. ಅವ್ರು ಕೃಷ್ಣ ಕೊಡ್ತಾನೆ. ಕೃಷ್ಣ ಅಂತ ಹೇಳುವಂಥದ್ದು ಇರುವುದನ್ನು ಕಾಪಾಡುತ್ತೇನೆ. ಕೃಷ್ಣ ಅಂತಂದ್ರೆ ಯೋಚನೆ ಮಾಡಿ ಕೊಡುವಂಥದ್ದು. ಏಕೆಂದ್ರೆ ಕೆಲವು ತಂದೆ ತಾಯಿಗಳಿದ್ದಾರೆ, ಅವರಂಥದ್ದು ತುಂಬ ಸೂಕ್ಷ್ಮ. ಮಕ್ಕಳಿಗೆ ಎಕ್ಸ್ಟ್ರಾ ಪಾಕೆಟ್ ಮನಿ ಎಲ್ಲ ಕೊಡುವುದಿಲ್ಲ, ಬಸ್ಸಿಗೆ ಮಾತ್ರ ಎಷ್ಟು ಬೇಕಷ್ಟೇ, ಮತ್ತು ಟಿಫಿನ್ ಕೊಡುವಂಥದ್ದು, ಮತ್ತು ಎಂಥದ್ದು ಬೇಕು ಅವರಿಗೆ ಪರ್ಚೇಸ್ ಮಾಡುವಂಥದ್ದು. ಯಾಕೆಂದ್ರೆ ಮಕ್ಕಳು ಹಾಳಾಗಬಾರ್ದು. ಆದರೆ ಕೃಷ್ಣ ಕೂಡ ಹಾಗೆ, ಈ ದೇವಿ, ಶಿವ, ಗಣಪತಿ ಎಲ್ಲ ನಿಮಗೆ ಕೊಡುವಂಥದ್ದು ಭೌತಿಕ, ಎಷ್ಟು ಬೇಕು ಕೊಡುವಂಥದ್ದು, ಆದರೆ ಕಾಪಾಡಲಿಕ್ಕಾಗಬೇಕು. ಎಸ್, ನೆಕ್ಸ್ಟ್.
ನಾನೊಬ್ಬನೇ ಎಲ್ಲ ಯಜ್ಞಗಳ ಭೋಕ್ತಾರ ಮತ್ತು ಯಜಮಾನನು, ಆದ್ದರಿಂದ ನನ್ನ ನಿಜವಾದ ದಿವ್ಯ ಸ್ವಭಾವವನ್ನು ಗುರುತಿಸದವರು ಪತನ ಹೊಂದುತ್ತಾರೆ. ನೋಡಿ, ಇದು ತುಂಬ ಇಂಪಾರ್ಟೆಂಟ್. ಭೋಕ್ತಾರ ಮತ್ತು ಯಜಮಾನ. ಈಗ ಮನೆಯಲ್ಲಿ ಗಂಡ ಹೇಳುವಂಥದ್ದು ನಾನು ಯಜಮಾನ, ನಾನು ಎಲ್ಲ ದುಡ್ಡು ತರುವಂಥದ್ದು. ಹೆಂಡತಿ ಹೇಳುವಂಥದ್ದು, ಹೆಂಡತಿ ಚಾವಿ ಇರ್ತದೆ ಎಲ್ಲ ಹೀಗೆ ಮಾತಾಡ್ತಾರೆ, ನಾನು ಯಜಮಾನ. ಯಾಕೆಂದರೆ ಎಲ್ಲ ಕಬಡ್ಡಿದೆಲ್ಲ ಕೀಯೆಲ್ಲ ನೋಡ್ತಿರುವಂಥ ಮಗು ಅಂತಂದರೆ ನಡುಕೋಣೆಯಲ್ಲಿ ಮನೆಯಲ್ಲಿ ಹೀಗೆ ಕೂಗುವಂಥದ್ದು. ಆಗ ಇಬ್ಬರು ಕೂಡ ತಂದೆ ತಾಯಿ ಬರ್ತಾರೆ ಅಲ್ಲಿಗೆ. ಆಗ ಮಗು ಹೇಳುವಂಥದ್ದು ನಾನು ಯಜಮಾನ, ಯಾಕೆ ನಾನು ಕೂಗುವಾಗ ಬರ್ತಾರೆ. ಹಾಗಾಗಿ ಗಂಡ ಕೂಡ ಯಜಮಾನ, ಹೆಂಡತಿ ಕೂಡ ಯಜಮಾನ, ಅವ ಕೂಡ ಯಜಮಾನ, ಎಲ್ಲರೂ ಯಜಮಾನ, ಅವರವರಿಗೆ ಯಜಮಾನ. ಅದು ಕೃಷ್ಣ ಹೇಳುವಂಥದ್ದು ನಾನು ಯಜಮಾನ, ಹೋಗ್ತಾರೆ ಎಂಜಾಯರ್ ನಾನು, ಯಜಮಾನ ನಾನು. ಹಾಗಾಗಿ ಇದನ್ನು ಗುರುತಿಸದವರು ಪತನ ಹೊಂದುತ್ತಾರೆ ಅಂತ. ಕೃಷ್ಣನನ್ನು ನಾವು ಈ ರೀತಿ ತಿಳಿಬೇಕು. ಕೃಷ್ಣ ಎಂಜಾಯರ್, ಕೃಷ್ಣ ಯಜಮಾನ. ನಾನು ಎಂಜಾಯರ್ ಅಲ್ಲ, ನಾನು ಯಜಮಾನ. ಓಕೆ. ಶ್ಲೋಕ 26. ಪತ್ರಂ ಪುಷ್ಪಂ ಫಲಂತೋಯಂ ಯೋ ಮೇ ಭಕ್ತ್ಯಾ ಪ್ರಯಚ್ಛತಿ ತದಹಂ ಭಕ್ತಿ ಉಪಾಹೃತಂ ಅಶ್ನಾಮಿ ಪ್ರಯತಾತ್ಮನ. ಯಾರಾದರೂ ನನಗೆ ಪ್ರೀತಿ ಮತ್ತು ಭಕ್ತಿಗಳಿಂದ ಒಂದು ಎಲೆ, ಒಂದು ಹೂವು, ಒಂದು ಹಣ್ಣು ಅಥವಾ ಒಂದಿಷ್ಟು ನೀರನ್ನು ಅರ್ಪಿಸಿದರೆ ನಾನು ಅದನ್ನು ಸ್ವೀಕರಿಸ್ತೇನೆ. ನೋಡಿ, ಪಾಪದವನಿಗೆ ಕೂಡ ಇದನ್ನು ಕೊಡ್ಬೋದು. ಎಂಥ ಕಡುಬಡವನಿಗೆ ಎಲೆ ಅಂದರೆ ತುಳಸಿ. ಎಲ್ಲರ ಮನೆಯಲ್ಲಿ ತುಳಸಿ ಆಗ್ತದೆ, ಆಗುದಿಲ್ವಾ? ಪತ್ರ. ಪುಷ್ಪ ಒಂದು ಫ್ಲವರ್. ಮನೆಯಲ್ಲಿ ಒಂದಾದ್ರೂ ಹೂವು ಹಾಗೆ ಆಗ್ತದೆ, ಯಾವುದಾದ್ರೂ ಒಂದು ಹೂವು. ತುಳಸಿ ಆಗ್ತದೆ, ಹೂವು ಆಗ್ತದೆ. ಫಲ, ಫ್ರೂಟ್. ಮನೆಯಲ್ಲಿ ಯಾವುದೊಂದು ಫ್ರೂಟ್ ಆಗ್ತದೆ, ಪೇರಳೆ ಆಗ್ತದೆ, ಪಪ್ಪಾಯ ಆಗ್ತದೆ, ಆಗುದಿಲ್ಲ? ಬಾಳೆಹಣ್ಣು, ಯಾವುದೋ ಒಂದು ಫ್ರೂಟ್ ಹಾಗೆ ಆಗ್ತದೆ, ಚಿಕ್ಕು ಆಗ್ತದೆ. ನೆಕ್ಸ್ಟ್ಗೆ ತೋಯ ಮನೆ ನೀರು. ಇದು ಕೊಡ್ಲಿಕ್ಕೆ ಕಷ್ಟವಾ? ಅಲ್ಲ, ಇದ್ರೆ ಕೊಡ್ಬೇಕು ಜಾಸ್ತಿ. ಪ್ರಪೋಸಲ್ ಸಪೋಸ್ ಇಫ್ ಯು ಆರ್ ಹ್ಯಾವಿಂಗ್ ಲ್ಯಾಕ್ಸ್ ಆಫ್ ಇನ್ಕಮ್, ದೆನ್ ಯು ಶುಡ್ ಗಿವ್ ಗ್ರ್ಯಾಂಡ್. ಅಂದರೆ ನೀವು ಒಳ್ಳೆ ಅಡಿಗೆಲ್ಲ ಮಾಡಿ ಭಗವಂತನಿಗೆ ಕೊಡಬೇಕು. ಈಗ ಪಾಪದವರಿಗೆ ಇದು, ಕಡು ಬಡವನಿಗೆ ಇದು. ಕೃಷ್ಣ ಪ್ಲೀಸ್ ಆಗ್ತಾನೆ. ಕೃಷ್ಣ ಹೇಳುವುದಿಲ್ಲ, ಡಿಮಾಂಡ್ ಇಲ್ಲ ನಮ್ಗೆ ಇಂಥದೇ ಕೊಡಬೇಕು, ನೀನು ಗುಲಾಬ್ ಜಾಮೂನ್ ಕೊಡಬೇಕು, ರಸಗುಲ್ಲ ಕೊಡಬೇಕು. ಕೃಷ್ಣ ಡಿಮಾಂಡ್ ಮಾಡೋದಿಲ್ಲ, ಕೊಟ್ಟರೆ ಒಳ್ಳೆಯದು, ಸ್ವೀಕರಿಸ್ತಾನೆ. ಆದರೆ ಇದು ಕೂಡ ನಡೀತದೆ ನೋಡಿ. ಕೃಷ್ಣನನ್ನು ಪ್ಲೀಸ್ ಮಾಡಲಿಕ್ಕೆ ಸುಲಭದ ಕೆಲಸ. ನಾವು ಯಾರ್ಯಾರನ್ನು ಪ್ಲೀಸ್ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ, ಸರಿ ಅಲ್ವಾ? ಸುಲಭದಲ್ಲಿ ಕೃಷ್ಣನ ಪ್ಲೀಸ್ ಮಾಡ್ಬೋದು. ಶ್ಲೋಕ 27. ಯತ್ ಕರೋಷಿ ಯತ್ ಅಶ್ನಸಿ ಯತ್ ಜುಹೋಸಿ ತದಶಿ ಯತ್ ತಪಸ್ವಿ ಕೌಂತೆಯ ತತ್ ಕುರುಷ್ವ ಮತ್ ಅರ್ಪಣಂ. ಕುಂತಿಯ ಮಗನಾದ ಅರ್ಜುನ, ನೀವು ಏನನ್ನೇ ಮಾಡು, ಏನನ್ನೇ ಭುಂಜಿಸು, ಏನನ್ನೇ ಅರ್ಪಿಸು ಅಥವಾ ಕೊಟ್ಟು ಬಿಡು, ಮತ್ತು ಯಾವುದೇ ತಪಸ್ಸನ್ನು ಮಾಡು, ಅದನ್ನು ಕಾಣಿಕೆಯಾಗಿ ನನಗೆ ಅರ್ಪಿಸು. ಎಂಥದೇ ಮಾಡಿ ಸೆಂಟ್ರಲ್ ಕೃಷ್ಣನಿಗೆ ನೀವು ಕಾಣಿಕೆಗೆ ಅರ್ಪಿಸಬೇಕು. ಎಂಥದೇ ಮಾಡಿ, ನಿಮಗೆ ಫುಲ್ ಫ್ರೀಡಮ್ ಕೊಟ್ಟಿದ್ದಾನೆ, ಆದರೆ ಕೃಷ್ಣ ಇರಬೇಕು, ಕೃಷ್ಣನಿಗೆ ಅರ್ಪಣೆ ಮಾಡಿ. ಅಂದರೆ ನಾವು ಸುಮ್ಮನೆ ನಾವು ಮಾಡುವಂಥದ್ದು ಕೃಷ್ಣ ಅರ್ಪಣೆ ಹಾಗೆ ಅಲ್ಲ, ನಾವು ನಿಜವಾಗಿ ಮಾಡಬೇಕು. ನಾವು ಖಾಲಿ ಎಲ್ಲ ಆದ್ಮೇಲೆ ಕೃಷ್ಣ ಅರ್ಪಣೆ ಅಂತ ಹೇಳುವಂಥದ್ದು, ಖಾಲಿ ಅದು ಬಾಯಲ್ಲಿ ಮಾತ್ರ. ಆಕ್ಟಿವಿಟೀಸಲ್ಲಿ ನಾವು ಕೃಷ್ಣ ಅರ್ಪಣೆ ಇಲ್ಲ, ಆಕ್ಟಿವಿಟೀಸಲ್ಲಿ ಕೂಡ ಕೃಷ್ಣ ಅರ್ಪಣೆ ಆಗಬೇಕು ನಿಜವಾಗಿ. ಓಕೆ, ಈ ರೀತಿಯಲ್ಲಿ ನೀನು ಕರ್ಮ ಬಂಧನದಿಂದ ಮತ್ತು ಅದರ ಶುಭ ಅಶುಭ ಫಲಗಳನ್ನು ಬಿಡುಗಡೆ ಹೊಂದುತ್ತೀಯ. ಈ ತ್ಯಾಗ ತತ್ವದಿಂದ ನಿನ್ನ ಮನಸ್ಸು ನನ್ನಲ್ಲಿ ನಿಲ್ಲಿಸಿ ನೀನು ಮುಕ್ತನಾಗುತ್ತೀಯ ಮತ್ತು ನಿನ್ನ ಬರುತ್ತೆ. ಅಂದರೆ ಎಲ್ಲವನ್ನು ಕೃಷ್ಣನಿಗೆ ಅರ್ಪಣೆ ಮಾಡಿದರೆ ನಾವು ಕೃಷ್ಣನ ಹತ್ರ ಹೋಗ್ಬೋದು. ಇಲ್ಲದಂತ ಆಗ್ತದೆ, ನಮಗೆ ಸರ್ಟೆನ್ ಥಿಂಗ್ಸಲ್ಲಿ ನಮಗೆ ಅಟ್ಯಾಚ್ಮೆಂಟ್ ಇರ್ತದೆ, ನಮ್ಮ ಕೃಷ್ಣನ ಹತ್ರ ಹೋಗ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಕೃಷ್ಣ ಇರುವಂಥದ್ದು, ನಮಗೆ ಎಲ್ಲವನ್ನು ಅರ್ಪಣೆ ಮಾಡುವಂಥ. ಎಸ್, ನಿಮಿಷ. ಶ್ಲೋಕ 29. ಸಮೋಹಂ ಸರ್ವಭೂತೇಷು ನ ಮೇ ದ್ವೇಷೋ ಅಸ್ತಿ ನ ಪ್ರಿಯ ಯೇ ಭಜಂತಿ ಮಾಂ ಭಕ್ತ್ಯಾ ತೇಷು ಚಾಪ್ಯಹಂ
ನನಗೆ ಯಾರ ವಿಷಯದಲ್ಲೂ ಅಸೂಯೆ ಇಲ್ಲ, ನಾನು ಯಾರ ಪರವಾಗಿ ಪಕ್ಷಪಾತ ಮಾಡುವುದಿಲ್ಲ, ನಾನು ಎಲ್ಲರ ವಿಷಯದಲ್ಲೂ ಸಮನಾಗಿರುತ್ತೇನೆ. ಆದರೆ ಯಾವತ್ತನು ನನ್ನ ಭಕ್ತಿ ಸೇವೆ ಮಾಡುವನು ಆತ ನನ್ನ ಸ್ನೇಹಿತನು, ನನ್ನಲ್ಲಿದ್ದಾನೆ ಮತ್ತು ನಾನು ಅವನಿಗೆ ಸ್ನೇಹಿತ. ಈಗ ನಿಮಗೊಂದು ಎಕ್ಸಾಂಪಲ್ ಕೊಡ್ತೇನೆ, ನಿಮ್ಮದೇ ಫ್ಯಾಮಿಲಿಯಲ್ಲಿ ಎಕ್ಸಾಂಪಲ್. ಸಪೋಸ್ ನಿಮ್ಮ ಮನೆಯಲ್ಲಿ 10 ಮಂದಿ, ನಿಮ್ಮ ತಂದೆಗೆ 10 ಮಕ್ಕಳು. ಅದರಲ್ಲಿ ನೀವು ತುಂಬ ಸಣ್ಣದಿಂದ ತಂದೆ ಹೇಳಿದನ್ನು ಕೇಳುವಂಥದ್ದು. ತಂದೆ ನೀವು ಹೇಳಿದನ್ನು ಒಮ್ಮೆ ಕೂಡ ನೀವು ಆಚೆ ಮಾಡಲಿಲ್ಲ, ಎಲ್ಲ ವಿಷಯದಲ್ಲಿ ಕೇಳಿದ್ದೀರಿ ತಂದೆಯದು. ಈಗ ಕೂಡ ತಂದೆಗೆ ನೀವು ಆಸರೆಯಾಗಿದ್ದೀರಿ. ಈಗ ನಿಮಗೆ 1 ಎಕರೆ ಜಾಗ ಉಂಟು ಇಲ್ಲಿ ಮಂಗಳೂರಲ್ಲಿ. ನಿಮಗೆ ತಂದೆ ಹತ್ರ ಒಂದು ಅಕೌಂಟಲ್ಲಿ 1 ಕೋಟಿ ಉಂಟು. ಈಗ ತಂದೆ ಸಾಯುವಾಗ ಅದನ್ನು ಯಾರಿಗೆ ಬರೀತಾರೆ? ನಿಮಗೆ ಬರೀತಾರೆ. 1 ಕೋಟಿ ಪ್ಲಸ್ ಆ ಜಾಗ 1 ಎಕರೆ ಜಾಗ. ಈಗ ತಂದೆ ಮಾಡಿದ ಸರಿಯಾದ ತಪ್ಪು? ತಪ್ಪು. ಯಾಕೆ ಮಾಡಿ ತಪ್ಪು? ಸಣ್ಣದಿಂದ ಹೇಳಿದು ಕೇಳಲಿಲ್ಲ ಉಳಿದ ಮಕ್ಕಳು, ಇವರು ಹೇಳಿದು ಕೇಳಿದ್ದಾರೆ. ಯಾಕೆ ತಪ್ಪಾಗುವಂಥದ್ದು? ಸಣ್ಣದಿಂದ ಹೇಳಿದು ಕೇಳಿದ್ದಾರೆ, ಉಳಿದವರು ಕೇಳಲೇ ಇಲ್ಲ, ನೋಡ್ಲು ಕೂಡ ಇಲ್ಲ. ಈಗ ಅದು ಯಾಕೆ ತಪ್ಪಾಗುವಂಥದ್ದು? ಅಯ್ಯೋ, ಇದು ವಿಚಿತ್ರ ಆಯ್ತಪ್ಪ. ನೋಡಿ, ನಿಮ್ಗೆ ಕೊಡ್ಲಿಕ್ಕೆ ಅವ್ರಿಗೆ ಇಷ್ಟ ಇಲ್ಲ ಅಲ್ಲ? ನೋಡಿ ಹೇಗೆ ಹೇಗೆ ತಪ್ಪಾಗುವಂಥದ್ದು? ಕೃಷ್ಣ ಭಕ್ತಿ ಇಲ್ಲ, ಕೃಷ್ಣ ಭಕ್ತಿ ಇಲ್ಲ. ಮಕ್ಕಳೆಲ್ಲ ಒಂದೇ. ನೋಡಿ, ಭಗವಂತ ಹೇಳುವಂಥದ್ದು, ನನಗೆ ಯಾರ ವಿಷಯದ ಅಸೂಯೆ ಇಲ್ಲ, ನಾನು ಯಾರ ಪರವಾಗಿ ಪಕ್ಷಪಾತ ಮಾಡುವುದಿಲ್ಲ. ಕೃಷ್ಣನಿಗೆ ಎಲ್ಲರೂ ಮಕ್ಕಳು, ಅದಕ್ಕೆ ಕೃಷ್ಣ ಹೇಳ್ತಾನೆ ಅಸೂಯೆ ಇಲ್ಲ, ಪಕ್ಷಪಾತ ಮಾಡುವುದಿಲ್ಲ, ನಾನು ಎಲ್ಲರ ವಿಷಯದಲ್ಲೂ ಸಮನಾಗಿರುತ್ತೇನೆ. ಇಲ್ಲಿ ಕೇಳಿ, ಕರೆಕ್ಟ್ ಕೇಳಿ, ಸಮನಾಗಿರುತ್ತೇನೆ ಕೃಷ್ಣ ಹೇಳ್ತಾನೆ. ಆದರೆ ಯಾವ ನನ್ನ ಭಕ್ತಿ ಸೇವೆ ಮಾಡೋನು ಅವನು ಆತ ನನ್ನ ಸ್ನೇಹಿತ. ಯಾವ ನನ್ನ ಭಕ್ತಿ ಸೇವೆ ಮಾಡ್ತಾನೆ ಅವನಿಗೆ ನಾನು ಸ್ಪೆಷಲ್ ಕನ್ಸಿಡರ್ ಕೊಡ್ತಾನೆ. ಹಾಗಾಗಿ ಅವರು ಸೇವೆ ಮಾಡಿದ್ದಾರೆ, ತಂದೆಗೆ ಸ್ಪೆಷಲ್ ಕನ್ಸಿಡರ್ ಕೊಡ್ತಾರೆ. ಊಟ ಎಲ್ಲ ಹಾಕಿದ್ದಾರೆ, ಶಾಲೆಗೆಲ್ಲ ಕಲಿಸಿದ್ದಾರೆ, ಎಲ್ಲ ಮಾಡಿದ್ದಾರೆ, ದೊಡ್ಡ ಮಾಡಿದ್ದಾರೆ, ಎಜುಕೇಶನ್ ಕೊಟ್ಟಿದ್ದಾರೆ. ಈಗ ಆಸ್ತಿ ಮತ್ತೆ ಹಣ ಅವರಿಗೆ ಕೃಷ್ಣ ಡಿಸೈಡ್ ಮಾಡುವಂತ. ಹಾಗೆ ನಿಮಗೆ ನಿಮ್ಮ ಭಾಷೆಯಲ್ಲಿ ಅರ್ಥ ಮಾಡಿದ್ರೆ ನಿಮ್ಗೆ ಅರ್ಥ ಆಗಲ್ಲ. ಅದಕ್ಕೆ ನನಗೆ ಎಕ್ಸಾಂಪಲ್ ಹೇಳಿ, ಗಟ್ಟಿ ಗಟ್ಟಿ ನಿಮ್ಗೆ ಅರ್ಥ ಆಗ್ತದೆ, ಇಲ್ಲ ಅರ್ಥ ಆಗುದಿಲ್ಲ. ಇದು ಹೇಳ್ತಾರೆ, ಅವ್ರಿಗೆ ಎಂತ ಮಾಡಿ ಭಕ್ತರಿಗೆ ಕೃಷ್ಣ ಎಲ್ಲವನ್ನು ಕೊಡ್ತಾನೆ, ನಮ್ಗೆ ಯಾಕೆ ಕೊಡುದಿಲ್ಲ? ಭಕ್ತಿ ಸೇವೆ ಮಾಡಿ ಭಕ್ತಿ ಸೇವೆ ಮಾಡಿ ನಿಮಗೆ ಕೂಡ ಕೊಡ್ತಾನೆ. ಎಸ್, ನೆಕ್ಸ್ಟ್ ಓಕೆ, ಇಂಪಾರ್ಟೆಂಟ್ ಶ್ಲೋಕ 30. ಅಪಿಚೇಸು ದುರಾಚಾರೋ ಭಜತೆ ಮಾಂ ಅನನ್ಯಪಾತ್ ಸಾಧು ಏವ ಸಮಂತವ್ಯ ಸಮ್ಯಕ್ ವ್ಯವಸ್ಥಿತೋ ಈಸಃ. ಯಾವನಾದರೂ ಅತ್ಯಂತ ಹೀನ ಕಾರ್ಯ ಮಾಡುತ್ತಿದ್ದರೂ ಆತನ ಭಕ್ತಿ ಸೇವೆಯಲ್ಲಿ ತೊಡಗಿದರೆ ಆತನನ್ನು ಸಾಧು ಎಂದು ಭಾವಿಸಬೇಕು, ಏಕೆಂದರೆ ಆತನು ತನ್ನ ನಿರ್ಧಾರದಲ್ಲಿ ಸರಿಯಾಗಿ ನಿಲ್ಲಿಸಿದ್ದಾನೆ. ಈಗ ಭಕ್ತಿಗೆ ಬರುವ ಮುಂಚೆ ಅವ ಎಂಥದ್ದೇ ಬೇಡದ ಕೆಲಸ ಮಾಡಿದ್ರು, ಭಕ್ತಿಗೆ ಬಂದ ಮೇಲೆ ಅವನು ಸಾಧು ಅಂತ ಹೇಳ್ಬೇಕು. ಕೃಷ್ಣ ಹೇಳುವಂಥದ್ದು ಯಾಕೆ 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 ನೋಡಿ, ಭಕ್ತಿಗೆ ಬರುವ ಮುಂಚೆ ಅವ ಎಲ್ಲ ಬೇಡದ ಕೆಲಸ ಮಾಡಿದ್ದಾನೆ, ಈಗ ಭಕ್ತಿಗೆ ಬಂದಿದ್ದಾನೆ, ಭಕ್ತಿ ಸೇವೆಗೆ, ಈಗ ಅವನು ಸಾಧು ಅಂತ ಹೇಳ್ಬೇಕಂತ. ಯಾಕೆ? ಉತ್ತರ ಇದರಲ್ಲೇ ಉಂಟು, ಕರೆಕ್ಟಾಗಿ ನೋಡಿ ಹೇಳಿ. ಇದರಲ್ಲೇ ಉಂಟು, ಅನುವಾದದಲ್ಲಿ ಉಂಟು ಉತ್ತರ. ಭಕ್ತಿ ಸೇವೆ ಬರುವಂಥದ್ದು ಸುಲಭದ ಕೆಲಸ ಅಲ್ಲ. ತುಂಬಾ ಲೈಫಲ್ಲಿ ಪುಣ್ಯ ಮಾಡಿರ್ಬೇಕಂತೆ, ಲಾಸ್ಟ್ ಲೈಫಲ್ಲಿ. ಈ ಲೈಫಲ್ಲಿ ಕೂಡ ಪುಣ್ಯ ಮಾಡಿ ಎಲ್ಲ ಪಾಪ ಕಳೆದ ನಂತರ ಭಕ್ತಿ ಸೇವೆ ಬರುವಂಥದ್ದು. ಎಸ್, ನೆಕ್ಸ್ಟ್ ಶ್ಲೋಕ. ಶ್ಲೋಕ 31. ಕ್ಷಿಪ್ರಂ ಭವತಿ ಧರ್ಮಾತ್ಮ ಸ್ವಶಾಂತಿಂ ಗಚ್ಚತಿ ಕೌಂತೆಯ ಪ್ರತಿಜಾನಿ ನ ಮೇ ಭಕ್ತ ಪ್ರಣಶ್ಯತಿ. ಕುಂತಿಯ ಮಗನಾದ ಅರ್ಜುನನೇ, ಅವನು ಶೀಘ್ರವಾಗಿ ಧರ್ಮಾತ್ಮನಾಗ್ತಾನೆ ಮತ್ತು ಶಾಶ್ವತ ಶಾಂತಿಯನ್ನು ಪಡೆಯುತ್ತಾನೆ. ನನ್ನ ಭಕ್ತನು ಇನ್ನೂ ನಾಶವಾಗುವ ಎಂದು ಧೈರ್ಯವಾಗಿ ಘೋಷಿಸು. ಹಾಗೆ ಅವ
ಭಕ್ತಿಗೆ ಬರೋ ಮುಂಚೆ ಎಂಥ ಕೆಟ್ಟವನಾಗಿದ್ರು ಕೂಡ ಅವನು ಸಾಧು ಅಂತ ಹೇಳಬೇಕು. ಮತ್ತು ಕೃಷ್ಣ ಹೇಳುವಂಥದ್ದು ಅವ ವೆರಿ ಸೂನ್ ಧರ್ಮಾತ್ಮನ ಆಗ್ತಾನೆ. ಶಾಸನ ನನ್ನ ಭಕ್ತನು ನಾಶವಾಗಬೇಕು, ನೀನು ಧೈರ್ಯವಾಗಿ ಘೋಷಿಸು ಅಂತ ಹೇಳ್ತಾನೆ. ನೋಡಿ ಇದರ ಕಥೆ ಎಲ್ಲ ಉಂಟು, ಅದು ಲೇಟ್ ಆಗ್ತದೆ, ಹಾಗೆ ನಾನು ಅದನ್ನೆಲ್ಲ ಹೇಳುವುದಿಲ್ಲ. ಈ ಕಥೆ ಹೇಳಿದ್ರೆ ಒಂದು 5 ನಿಮಿಷ ಅದಕ್ಕೆ ಹೋಗ್ತದೆ. ಪ್ರಹ್ಲಾದ್ ಮಹಾರಾಜ್ ಎಲ್ಲ ಕಟ್ ಮಾಡ್ತಾ ಇದ್ದೇನೆ. ಓಕೆ, ಶ್ಲೋಕ 34. ಮನ್ಮನಾ ಭವ ಮದ್ಭಕ್ತೋ ಮಧ್ಯಾಜಿ ಮಾಂ ನಮಸ್ಕುರು ಮಾಮೇವ ಯುಕ್ತವ್ಯಂ ಆತ್ಮಾನಂ ಮತ್ಪರಾಯಣ. ಸದಾ ನನ್ನನ್ನು ಚಿಂತಿಸುವಲ್ಲಿ ಮನಸ್ಸನ್ನು ತೊಡಗಿಸು, ನನ್ನ ಭಕ್ತನಾಗು, ನನಗೆ ನಮಸ್ಕಾರ ಮಾಡು ಮತ್ತು ನನ್ನನ್ನು ಪೂಜಿಸು, ಆಗ ನಾನು ಸಂಪೂರ್ಣವಾಗಿ ಮಗ್ನಾಗಿ ನಿಶ್ಚಯವಾಗಿ ನನ್ನಲ್ಲಿ ಬರಬೇಕು. ಕೃಷ್ಣ ಹೇಳುವಂಥ 4 ವಿಷಯ ಯಾವುದೆಲ್ಲ? ಮನ್ಮನ, ನನ್ನನ್ನು ಚಿಂತಿಸು; ಮದ್ಭಕ್ತೋ, ನನ್ನ ಭಕ್ತನಾಗು; ಮಧ್ಯಾಜಿ, ನನಗೆ ಪೂಜೆ ಮಾಡು; ಮಾಂ ನಮಸ್ಕರಿಸು. ಈಗ ಮನ್ಮನ ಮಾಡಲಿಕ್ಕೆ ಪ್ರಭುಪಾದ ನಮಗೆ ಚಾಂಟಿಂಗ್ ಕೊಟ್ಟಿದ್ದಾರೆ. ಈಗ ನಾವು ಚಾಂಟಿಂಗ್ ಮಾಡ್ತೇವೆ. ಇದು ಯಾಕೆಂದರೆ ಕೃಷ್ಣನನ್ನು ಚಿಂತೆ ಮಾಡಲಿಕ್ಕೆ ಜಪ ನಾವು ಜಪ ಮಾಡ್ತೇವೆ. ಹರೇ ಕೃಷ್ಣ ನೋಡಿ, ಅವರಿಗೆ ಕಾಣ್ತದ ಈ ಜಪ ಮಾಲೆ. ಇದು ತುಂಬ ಎಂತ ಹೇಳುವಂಥದ್ದು, ಇದು ತುಂಬ ಕಾಸ್ಟ್ಲಿ ಅಂದರೆ ಹಣದಲ್ಲಿ ಅಲ್ಲ, ಇದು ನಮ್ಮನ್ನು ಗೋಲೋಕಕ್ಕೆ ವೈಕುಂಠಕ್ಕೆ ಕೊಂಡೋಗುವಂತ ಇದೆ. ಅದರಲ್ಲಿ ಕೃಷ್ಣ ಕಂಡ್ರೆ ಎಲ್ಲರಿಗೂ ಭಕ್ತಿ ಆಗಿರುತ್ತೆ. ಹಾಗಾಗಿ ಇದು ತುಂಬ ಕಾಸ್ಟ್ಲಿ, ಇದು ತುಂಬ ಪ್ರೀಶಿಯಸ್. ಹಾಗೆ ಮನ್ಮನ ಚಿಂತೆ ಮಾಡಲಿಕ್ಕೆ ಜಪ ಹೇಳಿದ್ದಾರೆ, ಜಪ ಮಾಡಲಿಕ್ಕೆ 16 ಸತಿ ನಮ್ಗೆ ಜಪ ಮಾಡಬೇಕು. ಮದ್ಭಕ್ತೋ ಅಂದರೆ ಭಗವಂತನ ಭಕ್ತನಾಗಲಿಕ್ಕೆ. ಇದಕ್ಕೆ ಮನ್ಮನ ಮದ್ಭಕ್ತೋ, ಕೃಷ್ಣನ ಭಕ್ತನಾಗು. ಮಧ್ಯಾಜಿ, ಕೃಷ್ಣನಿಗೆ ಪೂಜೆ ಮಾಡಲಿಕ್ಕೆ. ಅದಕ್ಕೆ ಪ್ರಭುಪಾದ ನಮಗೆ ರಾಧಾ ಗೋವಿಂದ, ಗೌರವನಿತಾಯಿ ಮತ್ತು ಜಗನ್ನಾಥ ಬಲದೇವ್, ಸುಭದ್ರ ಈ ರೀತಿ ಡೀಟೇಲ್ಸ್ ಕೊಟ್ಟಿದ್ದಾರೆ. ಮಾಂ ನಮಸ್ಕರು, ಕೃಷ್ಣನಿಗೆ ನಮಸ್ಕಾರ. ಪ್ರಭುಪಾದೇ ನಮಸ್ಕಾರ ಮಾಡಿದ್ದಾರೆ 80 ವರ್ಷದ ಪ್ರಾಯದವರು. ನಮಗೆ ಕೂಡ, ನಾವು ಕೂಡ ನಮಸ್ಕಾರ ಗಡಿ ಮಾಡ್ತೇವೆ. ಆ ಕೃಷ್ಣನಿಗೆ ಒಂದು 4 ವಿಷಯ, ಇದನ್ನು ನಾವು ಮಾಡಬೇಕು. ಅಧ್ಯಾಯ ಸಾರಾಂಶ: ಕೃಷ್ಣನು ತಾನು ಬಹಿರಂಗಪಡಿಸುವ ಜ್ಞಾನವನ್ನು ವೈಭವೀಕರಿಸುತ್ತಾನೆ. ಐಶ್ವರ್ಯ ಜ್ಞಾನ, ನಿಜಲಿಂಗನಿಗೆ ಕೃಷ್ಣ ಸಂಬಂಧ, ವಿವಿಧ ರೀತಿಯ ಆರಾಧನೆ. 11-20 ಶ್ಲೋಕ. ಕೃಷ್ಣ ಭಕ್ತಿಯ ಮಹಿಮೆಗಳು 26-34. ನೋಡಿ, 26-34 ಶ್ಲೋಕ 9ನೇ ಅಧ್ಯಾಯದ್ದು ತುಂಬ ಮುಖ್ಯ. ಹರೇ ಕೃಷ್ಣ, ಯಾರು ಪ್ರಶ್ನೆ ಇದ್ದಲ್ಲಿ ಕೇಳ್ಬೋದು. ಶಾಶ್ವತ ಅಲ್ಲ, ಸ್ವರ್ಗಲೋಕ ಶಾಶ್ವತ ಅಲ್ಲ. ಎಂತಂದ್ರೆ ನೀವೀಗ ಹೇಗಂದ್ರೆ ಸಪೋಸ್ ನೀವೀಗ ಅಮೇರಿಕಕ್ಕೆ ಹೋಗ್ತೀರಿ, ನಿಮಗೆ ವೀಸಾ 6 ತಿಂಗಳಿರ್ತಾರೆ, ಮತ್ತೆ ನೀವು ಬರಲೇಬೇಕು. ಹಾಗೆ ನಿಮ್ಗೆ ಪುಣ್ಯ, ನೀವು ಅಂದರೆ ಒಳ್ಳೆ ಕೆಲಸ ಮಾಡಿದರೆ ಪುಣ್ಯ ಸಿಗ್ತದೆ. ಎಲ್ಲಿ ತನಕ ಪುಣ್ಯ ಉಂಟು ಅಲ್ಲಿ ತನಕ ಅಲ್ಲಿ ಇರ್ತೀರಿ. ಪುಣ್ಯ ಮುಕ್ತಿ ಕೂಡಲೇ ಬರಬೇಕು. 0 ಆಗುವಾಗ ಇಲ್ಲಿ ಬರ್ತೀವಿ ವಾಪಸ್. ಸ್ವರ್ಗಲೋಕದಲ್ಲಿಲ್ಲ, ಕೃಷ್ಣನ ಧಾಮದಲ್ಲಿ ಶಾಶ್ವತ. ವೈಕುಂಠದಲ್ಲಿ ಶಾಶ್ವತ, ಫೈನಲ್. ಅಲ್ಲಿಂದ ಬರ್ಲಿಕ್ಕಿಲ್ಲ. ಬೇರೆ ಯಾರು ಪ್ರಶ್ನೆ ಇದ್ದಲ್ಲಿ ಕೇಳ್ಬೋದು. ಎಸ್, ಧನ್ಯವಾದ. ನೆಕ್ಸ್ಟ್ ಸಂಡೇ 5 5 4:45 6 ಕಾರ್ಯಕ್ರಮ ನಡೆಸಿಕೊಟ್ಟಂತಹ ಇಸ್ಕಾನ್ನ ಎಲ್ಲ ಗುರುಗಳವರಿಗೆ ನಾವು ಧನ್ಯವಾದ ಹೇಳ್ತೇವೆ. ಈಗ ನಮ್ಮ ಕಾರ್ಯಕ್ರಮ ಹೊಸ ಪ್ರಶ್ನೆ ವಿಭಾಗ 5 ಕ್ವಶನ್ ಉಂಟು.